ಅಂಚನೆ ಇತ್ತ ಈ ವೇದಿಕೆ ನಿಮಿತ್ತ ಒಂಜಿ ಎಲ್ಯ ಮಟ್ಟದ ಒಂಜಿ ಸಭಾ ಕಾರ್ಯಕ್ರಮ ಮಲ್ಪುನಂಚಿತ್ನ ಪೊರ್ತು ನಮ್ಮೊಟ್ಟಿಗೆ ಇನ್ನಿತ ದಿನತ್ತ ಬಿನ್ನಿರಾದ ಉಪ್ಪುನಂಚಿತ್ನ ಭೋಜರಾಜ್ ವಾಮಂಜೂರ್ ಸರ್ ಚಾಪರ್ಕ ಕಲಾ ತಂಡದ ಹಾಸ್ಯ ಕಲಾವಿದರಾದಂಚಿನ ಭೋಜರಾಜ್ ವಾಮಂಜೂರ್ ಸರ್ ನಮ್ಮೊಟ್ಟಿಗೆ ದಯಮಂತದ ವೇದಿಕೆ ನಿಮಿತ್ತ ಬಂದ ಕೇನೊಂದಲ್ಲ ಅಂಚನೆ ಓಷನ್ ಕಿಡ್ಸ್ ಅಂಚನೆ ಪ್ರಮೋದ್ ಡಾನ್ಸ್ ಸ್ಟುಡಿಯೋ ನೆತ್ತ ಕೊರಿಯೋಗ್ರಾಫರ್ ಅಂಚಿನ ಪ್ರಮೋದ್ ಅಲೋ ಸರ್ ನಮ್ಮೊಟ್ಟಿಗೆ ಅಲ್ಲೇರು ಮೇರ್ಲ ದಯಮಂತದ ವೇದಿಕೆ ನಿಮಿತ್ತ ಬರಡು ಬಂದ ಕೇನೊಂದಲ್ಲೇ ಅಂಚನೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾಯನ ಚಿತ್ನ ಧನಲಕ್ಷ್ಮಿ ಮೇಡಮ್ ಮೇರ್ಲ ನಮ್ಮೊಟ್ಟಿಗಲ್ಲಿರು ಮೇರ್ಲ ದಯಮಂತದ ವೇದಿಕೆ ನಿಮಿತ್ತ ಬರಡು ಬಂದು ಭಿನ್ನಯ ಮಂತಂದಲ್ಲ ಅಂಚನೆ ಕರಾವಳಿ ಕರ್ನಾಟಕ ಡಾನ್ಸ್ ಯೂನಿಯನ್ ರಿಜಿಸ್ಟರ್ ನೇತ ಅಧ್ಯಕ್ಷರಾಯನ ಚಿತ್ನ ಲಕ್ಷ್ಮೀ ಶೆಟ್ಟಿ ನಮ್ಮೊಟ್ಟಿಗಲ್ಲಿರು ಮೇರ್ಲ ದಯಮಂತದ ವೇದಿಕೆ ನಿಮಿತ್ತ ಬರಡು ಬಂದು ಭಿನ್ನಯ ಮಂತಂದಲ್ಲ ಅಂಚನೆ ಬೆನ್ಸ್ ಮೀನ್ ವೆಲಂಕನಿ ರೆಡ್ ಲಾಕ್ ಟ್ರಾವೆಲ್ಸ್ ನೆತ್ತ ಮಾಲಕರಾಯನ ಚಿತ್ನ ಮೇರು ದಯಮಂತದ ವೇದಿಕೆ ನಿಮಿತ್ತ ಬರಡು ಬಂದು ಭಿನ್ನಯ ಮಂತಂದಲ್ಲ ಅಂಚನೆ ನಟರಾಜ್ ಮಾರಿಯಮ್ಮ ದೇವಸ್ಥಾನ ತುಕ್ಕೊಟ್ಟು ನೆತ್ತ ಅಧ್ಯಕ್ಷರ ನೆಚ್ಚಿನ ನಟರಾಜ್ ಮೇರ್ಲ ದಯಮಂತದ ವೇದಿಕೆ ನಿಮಿತ್ತ ಬರಡು ಬಂದು ಭಿನ್ನಯ ಮಂತಂದಲ್ಲ ಅಂಚನೆ ನಮ್ಮ ಸಂಸ್ಥೆದ ಒಂಜೆ ರೂವಾರಿಯಿಂದ ಪನೊಲಿ ಗೀತಕ್ಕ ಮೇರ್ಲ ದಯಮಂತದ ವೇದಿಕೆ ನಿಮಿತ್ತ ಬರಡು ಬಂದು ಭಿನ್ನಯ ಮಂತಂದಲ್ಲ ಅಂಚನೆ ರೋಹಿತ್ ಸರ್ ತಂಡದ ಕೊರಿಯೋಗ್ರಾಫರ್ ಅಂಚನೆ ಒಂಜಿ ತಂಡದ ಪೂರ್ತಿ ಬೆನ್ನೆಲುಬು ಮೇರ್ಲ ದಯಮಂತದ ವೇದಿಕೆ ನಿಮಿತ್ತ ಬರಡು ನೀರಿದ ಪಕ್ಕ ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಬಾರಿ ಪೊರ್ಲದೊಂದು ಚಾಲನೆ ತಿಕ್ಕೊಡ ಬಂದಿತ್ತನ ತುಡರ್ಲ ಅರ್ಲಾದ ಈ ಕಾರ್ಯಕ್ರಮಕ್ಕೆ ಪೊರ್ಲ ಕಟ್ಟದ ಒಂದು ಚಾಲನೆ ತಿಕ್ಕೊಡಿಗೆ ಅಂಚಾದ ಬೈದಿನಂಚಿತ ಮಾತ ಬಿನ್ನೇರ ದಯಮಂತದ ಹೊರ ತುಡರ್ಲ ಅರ್ಲಾದ ಈ ಪೊರ್ಲ ಕಟ್ಟದ ಕಾರ್ಯಕ್ರಮಕ್ಕೆ ನನನಾಥ ಬುಲ್ಪುನು ಕೊರಡು ಬಂದು ಭಿನ್ನಯನ ಮಂತೊಂದುಲ್ಲ असतोम सत्गमय समसोम ज्योतिर्गमय मृत्योर्म अमृतं गमय ओम शांति 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 ಪುಣ್ಯಕಂಠದ ಸೂರ್ಯ ಎಂತ ಭೂಲೋಕಕ್ಕೂ ಬುಲ್ಪನು ಕೊರಪೆನ ಅಂಚನೆ ಪುತ್ತಾಯಿನ ಜನ ತುದರು ಈ ಒಂದು ಸಂಸ್ಥೆಗೆ ನಲ್ಲಾತ ಬುಲ್ಪನು ಕೊರಡು ಅಂಚನೆ ಆ ದೇವರ ಪ್ರಾರ್ಥನೆ ಮಾಡ್ಕೊಂಡು ನನ್ನ ದುಂಬಗೂ ಈ ಕ್ಲಾಸ್ ಅವಕನ ಒಂದು ಸಂಸ್ಥೆ ನಲ್ಲಾತ ಬೆಳಗರು ಬಂದು ಆ ದೇವರ ಭಕ್ತಿರ ಪ್ರಾರ್ಥನೆ ಮಾಡ್ಕೊಂಡು आरोग्यं धनसम्पदः शत्रुबुद्धिविनाशाय दीपज्योतिर्नमोस्तुते दीपज्योतिर्नमोस्तुते शुभं कुरु त्वं कल्याणं ಸೊಲ್ಮೇಲೆ ಸಂದೇತ ಮಂತಂದಲ್ಲ ಅಂಚನೆ ನನ್ನ ದುಂಬದ ಕಾರ್ಯಘಟ್ಟ ಪದಾರ್ಥಕ್ಕೆ ನನ್ನ ಬತ್ತಿನಂಚಿನ ಬಿಲ್ಲೆಯನ್ನು ಎತ್ಕೊಂಡು ಹಂಚಿದ್ದ ಪಡ್ತು ಬತ್ತಿನ ಬಿನ್ನಿರನ್ನ ಎತ್ಕೊಂಡ್ರೆ ದಯಮಂತದ ರಮ್ಯ ಮೇಡಮ್ ವೇದಿಕೆ ನಿಮಿತ್ತ ಬರಡು ಬಂದು ಭಿನ್ನಯನ ಮಂತಂದಲ್ಲ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಚಾಪರ್ಕ ಕಲಾ ತಂಡದ ಹೆಸರಾಂತ ಹಾಸ್ಯ ಕಲಾವಿದರಾದಂತಹ ಭೋಜರಾಜ್ ವಾಮಂಜೂರ್ ಇವರು ಇವತ್ತು ನಮ್ಮೊಂದಿಗಿದ್ದಾರೆ. ಇವರಿಗೆ ನಮ್ಮ ತಂಡದಿಂದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಹಾಗೂ ಇವರಿಗೆ ಮಾಧವ್ ಕುಲಾಲ್ ಇವರು ಹೂಗುಚ್ಛ ಮತ್ತು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಓಷಿಯನ್ ಕಿಡ್ಸ್ ನೃತ್ಯ ತಂಡ ಮತ್ತು ಪ್ರಮೋದ್ ಡ್ಯಾನ್ಸ್ ಸ್ಟುಡಿಯೋ ಇದರ ನೃತ್ಯ ಸಂಯೋಜಕರಾದ ಪ್ರಮೋದ್ ಆಳ್ವಸ್ ಸರ್ ಇಂದು ನಮ್ಮೊಂದಿಗಿದ್ದಾರೆ. ಇವರಿಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತಾ ಇವರಿಗೆ ಪ್ರಶಾಂತ್ MR ತೊಕ್ಕೊಟ್ಟು ಇವರು ಹೂಗುಚ್ಛ ಹಾಗೂ ಶಾಲನ್ನು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮತ್ತೋರ್ವ ಮುಖ್ಯ ಅತಿಥಿಯಾಗಿ ಧನಲಕ್ಷ್ಮಿ ಮ್ಯಾಮ್ ಇವರು ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರಾಗಿದ್ದು ಹಾಗೂ ರಾಣಿ ಅಬ್ಬಕ್ಕ ಅಧ್ಯಯನ ಪೀಠ ವಿಶ್ವವಿದ್ಯಾಲಯದ ಸದಸ್ಯರಾಗಿದ್ದಾರೆ. ಹಾಗೂ ಇನ್ನು ಅನೇಕ ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂತಹ ಇವರಿಗೂ ನಮ್ಮ ತಂಡದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಧನಶ್ರೀ ಇವರು ಶಾಲು ಹೊದಿಸಿ ಹಾಗೂ ಹೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಇನ್ನೋರ್ವ ಅತಿಥಿಯಾದ
ವೆಲಂಕನಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದರ ಮಾಲೀಕರಾಗಿರುವಂತಹ ಬೆಂಜಮಿನ್ ವೇಗಸ್ ಇವರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೂ ಇವರಿಗೆ ಏಂಜಲಿನಾ ಡಿಸೋಜಾ ಇವರು ಶಾಲು ಹಾಗೂ ಹೂಗುಚ್ಛ ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಇವರಿಗೆ ಪವಿತ್ರ ಅವರು ಶಾಲು ಹಾಗೂ ಹೂಗುಚ್ಛವನ್ನು ನೀಡಬೇಕಾಗಿ ಕೇಳಿಕೊಳ್ತಿದ್ದೇನೆ. ಹಾಗೂ ಮಹಾಮಾರಿಯಮ್ಮ ದೇವಸ್ಥಾನ ತೊಕ್ಕೊಟ್ಟು ಇದರ ಅಧ್ಯಕ್ಷರಾಗಿರುವಂತಹ ನಟರಾಜ್ ಸರ್ ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೂ ಇವರಿಗೆ ಭಾರತಿ ಜಗದೀಶ್ ಇವರು ಹೂಗುಚ್ಛ ಹಾಗೂ ಶಾಲನ್ನು ಹೊದಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನೋರ್ವ ಪ್ರಮುಖ ನಮ್ಮ ಮುಖ್ಯ ಅತಿಥಿಯಾಗಿರುವಂತಹ ಕರಾವಳಿ ಕರ್ನಾಟಕ ಡ್ಯಾನ್ಸ್ ಯೂನಿಯನ್ ರಿಜಿಸ್ಟರ್ ಇದರ ಅಧ್ಯಕ್ಷರಾಗಿರುವಂತಹ ಲಕ್ಷ್ಮೀ ಶೆಟ್ಟಿ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಮಿಸಸ್ ವನಿತಾ ಗಿರೀಶ್ ಇವರು ಹೂಗುಚ್ಛ ಹಾಗೂ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನು ನಮ್ಮ ಈ ನೃತ್ಯ ಶಿವಂ ತಂಡಕ್ಕೆ ಬೇಕಾದಂತಹ ಸಂಪೂರ್ಣ ಸಹಕಾರವನ್ನು ಇಷ್ಟರವರೆಗೆ ಕೊಟ್ಟಿರುವಂತಹ ಅಂದರೆ ಎಲ್ಲದಕ್ಕೂ ಸಹಕಾರ ಅವರದ್ದು ಇದ್ದೇ ಇರ್ತದೆ ನಮ್ಮ ಗೀತಕ್ಕ ಇವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಹಾಗೆ ಇವರಿಗೆ ಪ್ರತಿಮಾ ಅವರು ಹೂಗುಚ್ಛ ಹಾಗೂ ಶಾಲು ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಇನ್ನು ನಮ್ಮ ತಂಡದ ಕೊರಿಯೋಗ್ರಾಫರ್ ಆಗಿರುವಂತಹ ರೋಹಿತ್ ಸರ್ ಇವರಿಗೂ ನಮ್ಮ ತಂಡದ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಆಶಾ ನಟರಾಜ್ ಇವರು ಹೂಗುಚ್ಛ ಹಾಗೂ ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳು ಹಾಗೂ ಮೀಡಿಯಾದವರು ಕೂಡ ಇದ್ದಾರೆ, ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಒಂಜಿ ಸಾಧನ ಪುರಸ್ಕಾರ ಪಂಪಿಲ್ಲಕನೆ ಒಂಜಿ ಎಲ್ಲಿಯ ಮಟ್ಟದ ಒಂಜಿ ತಮ್ಮನನ್ನು ಆಯೋಜನೆ ಮಲ್ದ ಅಂಚಾದ ಆ ತಮ್ಮನನ್ನು ನಡಪಾದ ಕೊರಡು ಪಂದು ಭಿನ್ನಾಯನ ಮಂತೊಂದುಲ್ಲ ಅಂಜನೆ ಪ್ರಮೋದಲ ಸರ್ ದಯಮಂತದ ಸನ್ಮಾನದ ಪೀಠದ ಕುಲ್ಲೋಡು ಪಂದು ಭಿನ್ನಾಯನ ಮಂತೊಂದುಲ್ಲ. ಹಚ್ಚ ಹಸುರಿನ ಸ್ವಚ್ಛ ಪರಿಸದ ವಾಮಂಜೂರಿನ ಪುಣ್ಯದ ನೆಲದಲ್ಲಿ ದಿವಂಗತ ಕೊರಗಪ್ಪ ಪೂಜಾರಿ ಶ್ರೀಮತಿ ಮೋಹಿನಿಯವರ ದಂಪತಿಯವರ ಸುಪುತ್ರರಾಗಿ ಜನಿಸಿದ ತಾವು ಸ್ಥಳೀಯ ಸರಕಾರಿ ತಿರುವೈಲು ಶಾಲೆಯಲ್ಲಿ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿ ಕಡು ಬಡತನದ ಸಮಯದಲ್ಲೂ ರಂಗಭೂಮಿಯತ್ತ ಹೆಜ್ಜೆ ಹಾಕಿದವರು ತಾವಾಗಿದ್ದೀರಿ. ಪರಿಸರದ ಸ್ನೇಹಿತರ ಜೊತೆಗೂಡಿ ರಂಗಪ್ರವೇಶ ಮಾಡಿದವರು. ಹಿನ್ನೆಲೆ ಗಾಯಕರಾಗಿ ಹೆಸರು ಪಡೆದು ತುಳುನಾಡಿನ ಗಂಡು ಕಲೆ ಯಕ್ಷಗಾನದಲ್ಲಿ ಮಿಂಚಿ ಕಲಾಮಾತೆ ಶಾರದೆಯ ಅನುಗ್ರಹದಲ್ಲಿ ತುಳು ನಾಟಕ ರಂಗದಲ್ಲಿ ದೇಶಾದ್ಯಂತ ತಮ್ಮ ಪ್ರತಿಭೆ ವಾಕ್ಚಾತುರ್ಯದ ಮುಖಾಂತರ ಲಕ್ಷಾಂತರ ಅಭಿಮಾನಿಗಳ ಮನಸೂರೆಗೊಂಡ ಅಪ್ರತಿಮ ಕಲಾವಿದರೂ ಆದ ನಿಮ್ಮ ನಟನಾ ಕೌಶಲ್ಯದ ಜನಪ್ರಿಯಗೆ ತಕ್ಕಂತೆ ನವರಸ ರಾಜ ಎಂಬ ಬಿರುದಾಂಕಿತರಾಗಿದ್ದೀರಿ. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ದೊರೆತಿರುವುದು ಹೆಮ್ಮೆಯ ವಿಚಾರ. ಶ್ರೀಯುತರು ಗಾಳಿಗೆ ತೆಕ್ಕಿನ ತುಡರ್ ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಭಿನಯಿಸಿ ಗುರುಪುರ, ವಾಮಂಜೂರು, ಉಳಾಯಿಪೆಟ್ಟು, ನೀರು ಮಾರ್ಗ, ಕುಡುಪು, ಪೊಳಲಿ ಮುಂತಾದ ಕಡೆಗಳಲ್ಲಿ ಸ್ಥಳೀಯ ಸಂಘ ಸಂಸ್ಥೆಗಳ ಮುಖಾಂತರ ನಡೆಸುತ್ತಿದ್ದಂತಹ ವಾರ್ಷಿಕೋತ್ಸವದಲ್ಲಿ ಹಿನ್ನೆಲೆ ಗಾಯಕರಾಗಿ ಮತ್ತು ನಾಟಕಗಳಲ್ಲಿ ಹಾಸ್ಯ ಪಾತ್ರವನ್ನು ನಿರ್ವಹಿಸಿ ಜನಪ್ರಿಯರಾಗಿದ್ದೀರಿ. ತೆಲಿಕೆದ ಬುಳ್ಳಿ ದೇವದಾಸ್ ಕಾಪಿಕಾಡ್ ಅವರ ಚಾಪರ್ಕ ತಂಡಕ್ಕೆ ಸೇರ್ಪಡೆಗೊಂಡು ಹಾಸ್ಯ ನಟನೆಯನ್ನು ಮೆರೆದು ಇಂದು ಇಷ್ಟು ದೊಡ್ಡ ಮಟ್ಟಕ್ಕೆ ಏರಲು ಸಹಕಾರಿಯಾಯಿತು ಎಂದರೆ ತಪ್ಪಾಗಲಾರದು. ಅಂದಿನಿಂದ ಇಂದಿನವರೆಗೂ ಸರಿಸುಮಾರು 9,000ಕ್ಕೂ ಮಿಕ್ಕಿ ನಾಟಕಗಳಲ್ಲಿ ಅಭಿನಯಿಸಿ ಅದ್ಭುತ ಹಾಸ್ಯ ಕಲಾವಿದರೆನಿಸಿದ್ದೀರಿ. ಕಡಲಮಗೆ ಎಂಬ ತುಳು ಸಿನಿಮಾದಲ್ಲಿ ಪ್ರಪ್ರಥಮವಾಗಿ ಬೆಳ್ಳಿ ಪರದೆ ಪ್ರವೇಶಿಸಿ ಹಲವಾರು ತುಳು ಸಿನಿಮಾಗಳಲ್ಲಿ ಅಭಿನಯಿಸಿದ ಹಿರಿಮೆ ತಮ್ಮದು.
ತಮ್ಮ 28 ವರ್ಷಗಳ ಕಲಾ ಸೇವೆಯಲ್ಲಿ ತಾವು ನೀಡಿದ ಅಭಿನಯವು ಅವಿಸ್ಮರಣೀಯ. 2015ರಲ್ಲಿ ಮದಿಮೆ ಚಿತ್ರದ ನಟನೆಗೆ ಅತ್ಯುತ್ತಮ ಹಾಸ್ಯ ನಟ ಪ್ರಶಸ್ತಿ, ಒಡಿಯೂರು ಸ್ವಾಮಿಗಳಿಂದ ಚಿನ್ನದ ಪದಕ ತಮ್ಮದಾಗಿಸಿಕೊಂಡ ಹೆಗ್ಗಳಿಕೆ ತಮ್ಮದು. ಉಮಿಲ್ ಚಿತ್ರದಲ್ಲಿ ವಿಭಿನ್ನ ರೀತಿಯ 7 ವಿವಿಧ ಪಾತ್ರಗಳಲ್ಲಿ ಮಿಂಚಿದ ತಾವು ತುಳುನಾಡಿನ ಕಲಾವಿದರ ಸಾಲಿನಲ್ಲಿ ದಾಖಲೆಯನ್ನು ನಿರ್ಮಿಸಿದ್ದೀರಿ. ಉಡುಪಿ ಜಿಲ್ಲೆಯ ಉಚ್ಚಿಲ ನಿವಾಸಿ ವಾಣಿಯವರನ್ನು ವರಿಸಿ 3 ಹೆಣ್ಣು ಮಕ್ಕಳನ್ನು ಪಡೆದ ಸುಖಿ ಸಂಸಾರ ತಮ್ಮದು. ಕಲಾ ಕ್ಷೇತ್ರದಲ್ಲಿ ತಾವು ತೋರಿದ ಸಾಧನೆಯನ್ನು ಶ್ಲಾಘಿಸುತ್ತಾ ತಮ್ಮ ಕಲಾ ಪಯಣವು ಇದೇ ರೀತಿ ಮುಂದುವರಿಯಲಿ. ರಾಜ್ಯ ಮಟ್ಟದ, ರಾಷ್ಟ್ರ ಮಟ್ಟದ ಗೌರವ ನಿಮ್ಮ ಪಾಲಾಗಬೇಕು ಹಾಗೂ ಅನೇಕ ಸನ್ಮಾನಗಳು, ಗೌರವಗಳು ನಿಮ್ಮ ಪಾಲಿಗೆ ಒದಗಿ ಬರಲಿ ಎಂದು ಶ್ರೀದೇವರನ್ನು ಪ್ರಾರ್ಥಿಸಿ ಈ ಗೌರವದ ಸನ್ಮಾನವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಅದೇ ರೀತಿ ಶ್ರೀ ಸೀತಾರಾಮ್ ಆಳ್ವ ಮತ್ತು ಶ್ರೀಮತಿ ಪುಷ್ಪವತಿ ಆಳ್ವ ದಂಪತಿಗಳ ಸುಪುತ್ರರಾಗಿ ದಿನಾಂಕ 21/6/1984ರಲ್ಲಿ ಜನಿಸಿದ ತಾವು ಎಳೆಯ ವಯಸ್ಸಿನಲ್ಲಿಯೇ ನೃತ್ಯದಲ್ಲಿ ಅಪಾರ ಆಸಕ್ತಿಯನ್ನು ಹೊಂದಿರುವ ತಾವು ಹಲವಾರು ಸೀರೆಗಳ ಕೊರಿಯೋಗ್ರಾಫರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ. ಇಂಡಿಯನ್ ಗಾಟ್ ಟ್ಯಾಲೆಂಟ್ ಸೀಸನ್ನ 3ರ ರನ್ನರ್ ಅಪ್ ಆಗಿರುವ ತಾವು ಜಿ ಕನ್ನಡ ಕುಣಿಯೋಡು ಬಾರ ರಿಯಾಲಿಟಿ ಶೋ ಇದರ 3 ಸೀಸನ್ನ ವಿನ್ನರ್ ಕೂಡ ತಾವಾಗಿದ್ದೀರಿ. ಹಾಗೆಯೇ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ನ 1 ಸಲದ ವಿನ್ನರ್ ಕೂಡ ಆಗಿರುತ್ತೀರಿ. ತರಬೇತುದಾರರಾಗಿ ಭರತನಾಟ್ಯ, ವೆಸ್ಟರ್ನ್, ಕಥಕ್, ಬಾಲಿವುಡ್, ಇಂಡಿಯನ್ ಕಂಟೆಂಪ್ರವರಿ, ಫೋಕ್, ಫಿಲ್ಮಿ ಸ್ಟೈಲ್ ಮುಂತಾದ ಹಲವಾರು ವಿವಿಧ ನೃತ್ಯವನ್ನು 15 ದೇಶ ಮತ್ತು ಆಲ್ ಓವರ್ ಇಂಡಿಯಾದಲ್ಲಿ ನೃತ್ಯ ಪ್ರದರ್ಶನ ನೀಡಿರುವ ಹೆಗ್ಗಳಿಕೆ ತಮ್ಮದಾಗಿರುತ್ತದೆ. ಮೈಥಾಲಜಿ ಸೀರಿಯಲ್ ಮತ್ತು ಮೂವಿಗೆ ಕೊರಿಯೋಗ್ರಾಫರ್ ಕೂಡ ತಾವಾಗಿದ್ದೀರಿ. ಹಿಂದಿ ಸೀರಿಯಲ್ಗಳಾದ ಜಯ ಜನನಿ, ಮಹಾದುರ್ಗ, ಕನ್ನಡದ ಉಗೆ ಉಗೆ ಮಹಾದೇವ, ವಿಷ್ಣು ದಶಾವತಾರ, ಮಹಾದೇವಿ, ಕೊಂಕಣಿಯ ಮಾರ್ಸೋ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ನ ಮಾನ್ಸೋ ಸಂಸ್ಥೆಯಲ್ಲಿ ಕೊರಿಯೋಗ್ರಾಫರ್ ಕೂಡ ಆಗಿದ್ದು ಹಾಗೂ ಡ್ಯಾನ್ಸರ್ ಆಗಿಯೂ ಡ್ಯಾನ್ಸ್ ಪ್ರದರ್ಶಿಸಿದ್ದೀರಿ. ಓಷಿಯನ್ ಕಿಡ್ಸ್, ರಂಗಭಾರತಿ, ನೃತ್ಯ ಭಾರತಿ, ಮ್ಯಾನ್ಸೋಬನ್ನ ಎಲ್ಲ ನೃತ್ಯ ತರಬೇತಿಗಳಿಗೆ ಕೊರಿಯೋಗ್ರಾಫರ್ ಆಗಿರುವ ತಾವು ತನ್ನದೇ ಆದ ಡ್ಯಾನ್ಸ್ ಸ್ಟುಡಿಯೋವನ್ನು ಸಹ ನಡೆಸುತ್ತಿದ್ದೀರಿ. ಪ್ಯಾಟೆ ಹುಡುಗಿ ಹಳ್ಳಿ ಲೈಫ್, ಬಿಗ್ ಬಾಸ್ ರಿಯಾಲಿಟಿ ಶೋನಲ್ಲಿ ಸಹ ತಮ್ಮ ಪರ್ಫಾರ್ಮೆನ್ಸನ್ನು ನೀಡುತ್ತೀರಿ. ಅನುಬಂಧ ಅವಾರ್ಡ್, ಕೈರಾಲಿ ಅವಾರ್ಡ್, ಜಿ ಕನ್ನಡ ಅವಾರ್ಡ್ ಶೋಗಳಿಗೆ ನಿರಂತರವಾಗಿ ಪರ್ಫಾರ್ಮೆನ್ಸ್ ನೀಡುತ್ತಾ ಬಂದಿರುತ್ತೀರಿ. ಮಾತ್ರವಲ್ಲದೆ ಸಿನಿಮಾ ರಂಗದ ಹೆಚ್ಚಿನ ಸೆಲೆಬ್ರಿಟಿಗಳಿಗೆ ಕೊರಿಯೋಗ್ರಾಫರ್ ಕೂಡ ತಾವಾಗಿರುತ್ತೀರಿ. ಕಲಾ ಕ್ಷೇತ್ರದಲ್ಲಿ ತಾವು ತೋರಿದಂತಹ ಸಾಧನೆಯನ್ನು ಶ್ಲಾಘಿಸುತ್ತಾ ತಮ್ಮ ಕಲಾ ಪಯಣವು ಇದೇ ರೀತಿ ಮುಂದುವರಿಯಲಿ. ಅನೇಕ ಸನ್ಮಾನಗಳು, ಗೌರವಗಳು ನಿಮ್ಮ ಪಾಲಿಗೆ ಒದಗಿ ಬರಲಿ ಎಂದು ಶ್ರೀದೇವರಲ್ಲಿ ಪ್ರಾರ್ಥಿಸಿ ಈ ಗೌರವದ ಸನ್ಮಾನವನ್ನು ತಮಗೆ ಅರ್ಪಿಸುತ್ತಿದ್ದೇವೆ. ಸುಲ್ಮೆಲು ಸುರುಕಾದ ಉತ್ತಾರದ ಅಜ್ಜನ ಪಾದುಗಡ್ಡ ಬುರೊಂದು ಅಪ್ಪ ಉಳ್ಳಾಲ್ದಿನ ಪಾದುಗಡ್ಡ ಬುರೊಂದು ನೃತ್ಯ ಶಿವಂ ಡ್ಯಾನ್ಸ್ ಗ್ರೂಪ್ ತೊಕ್ಕೊಟ್ಟು ಇನಿ ಸುರುಕಾದ ವೇದಿಕೆ ಎಡುಪುನ ಗಣ್ಯರು ವೈದಿನ ಬಿನ್ನೀರು
ಜೋಕ್ಲಿಗೆ ವಿದ್ಯಾರ್ಥಿನಿಗಳಿಗೆ ಮಾತ್ರೆಗಳ ಸೊನ್ನೆ ಸೊಂದ ಒಂದಿಲ್ಲ ನೃತ್ಯ ಶಿವಂ ಡ್ಯಾನ್ಸ್ ಗ್ರೂಪ್ ಒಂದು 2ನೇ ಬ್ರಾಂಚ್ ಓಪನಿಂಗ್ ಅವನುಂಡು ಒಂಜಿ ವಾಮಂಜುರುಡೆ ಎಂಕಲ ಉರುಡೆ ಉಂಡು ಮಸ್ತ್ ಖುಷಿ ಅವನುಂಡು ದಾಯನ್ ಪನ್ನಗ ವಿದ್ಯಾದಾನ ಶ್ರೇಷ್ಠದಾನ ಅಂಚಿನ ವಿದ್ಯಾದಾನ ಮಲ್ಪನಂಚಿನ ಈ ಶಾಲೆ ಈ ದೇಗುಲ ಒಂದು ನಿರ್ದುಂಬು ಎಷ್ಟೋ ಜನ ಶಿಷ್ಯಂದಿರೇನು ಪಡೆಯನಂಚಿನ ರೋಹಿತರಿಗೆ ಮಸ್ತ್ ಜನ ಸ್ಟೂಡೆಂಟ್ಗಳು ಅಲ್ಪ ಬೇರೊಟ್ಟಿ ಕಲ್ದಿನಗಳು ಅಲ್ಪ ಎಡ್ಡೆ ಪುದರ್ ಕಣ್ಣೊಂದು ಮಸ್ತ್ ಹೆಮ್ಮೆ ಅವನುಂಡು ಇನಿ ಸೇರಿದಿನ ಮಸ್ತ್ ಜನ ಬೈದಾರಿಗಳು ಸುಮಾರು ಜನ ಸೇರಿದಾರು ಆಮೇಟ್ಲ ಜನ ಉಂಡು ಆಮೇಟೇರು ಉನ್ನಮೈನತ ನಾನು ಆಮೇಟ್ ರಶ್ ಉಂಡು ಕಂಡ ಒಟ್ಟೆ ನೀರೇಲ್ ಅಂಚ ಎಂಕಲ నేను ಮಾತ್ರ ತುನಗ ನಾನು ವಾಮಂಜರದ ಟೀಮುಡು ಎನ್ನ ಇಲ್ಲೇ ಮಗಲ್ಲ ಜಾಯಿನ್ ಆತಾನೆ ನಿತ್ತ ಶಿವಂ ನೃತ್ಯ ಶಿವಂ ಸಂಸ್ಥೆದ ಈಗ ದಾದ ಖುಷಿಯಾಣ ಬಂದಾಗ ರೋಹಿತೆರಡ ಅವರ ಶಿಸ್ತು ಅವರೊಡಪ್ಪನ ಟೀಮ್ ವರ್ಕ್ ಉಂಡು ಆ ಟೀಮ್ ವರ್ಕ್ದ ವಿಶ್ವಾಸನ ಪಡೆ ಹೊಂದಿರು ಪ್ರತಿ ಒರಿಯಡಲ ಆತ ರೆಸ್ಪೆಕ್ಟ್ ಆತ ಗೌರವ ಆತೇ ಪ್ರೀತಿ ಜೋಕುಲ ಬಗ್ಗೆ ಮಸ್ತ್ ನಿಗಾ ದೀಪೇರು ಒಂಜೊಳ್ಳೆ ಅರೆಗೆ ತಿಂದ ಇದ್ದಿದ್ದಲ್ಲ ಮಲ್ಲೇಜಿ ಆ ಜೋಕುಲಿಗೆ ಕರೆಕ್ಟಾದ ಜೋಕುಲಿಗೆ ಫುಡ್ ಕೊಡೋದು ಆ ಜೋಕುಲಿಗೆ ತೊಂದರೆ ಒಂದು ಲೆಕ್ಕ ಐತೋಟಿ ಬೈದಿನ ಪೇರೆಂಟ್ಸಿನ ಅಕ್ಲಿಲ್ಲ ಆತ ರೆಸ್ಪೆಕ್ಟೆಡ್ ಆತ ಗೌರವಡು ತೋಪುನಂಚಿನ ವ್ಯಕ್ತಿ ರೋಹಿತಾಕ್ಷರ್ ಮಸ್ತ್ ಖುಷಿ ಅವನುಂಡು ಇತ್ತೆ ಕೆಲವು ಜೋಕುಲ್ನ ಆ ಸಾಧನೆ ತೊನಗ ಎಂಕಲ 30 ವರ್ಷ ಫಿರವಾತುಂಡು ಆತನ ದಾಪು 30 ವರ್ಷ ಇಲ್ಲಿ ಆತೋಡೆ ನಾನು ಅಂಚ ಆತ ಖುಷಿ ಆಪಡು ಈ ಇತ್ತೆ ಜೋಕುಲು ಯಕ್ಷಗಾನ ಆವಾಡು ನಾಟಕ ರಂಗ ಆವಾಡು ಚಿತ್ರರಂಗ ಆವಾಡು ಸಂಗೀತ ಕ್ಷೇತ್ರ ಆವಾಡು ಮಾತ ಕ್ಷೇತ್ರಡ್ಲ ಪ್ರತಿ ಒಂಜಿ ಜೋಕುಲೆಡಲ ಒಂಜಿ ಎಡ್ಡಂಜಿ ಕಲಾವಿದ ಎಪ್ಪಿಗೆ ಉಲೈಡು ಆ ಕಲಾವಿದನ ಪಿದೇಕಂತದ್ದು ಆ ಕಲಾವಿದನ ತೋರಿಸ್ಪವನಂಚಿನ ಅವಕಾಶ ಕೊಡೋದು ఆయన ಎಡ್ಡೆ ಪುದರ ಕನಪನಂಚಿನ ಇಂಚಿನ ಎತ್ತಡಲ ಆ ಶಕ್ತಿ ಸಾಮರ್ಥ್ಯಪುನು ಅವು ಕಲ್ಪವನಂಚಿನ ಗುರುಕು ಮಾತ್ರ ಆ ಗುರುನ ಪ್ರಯತ್ನ ಆ ಗುರುನ ಸಾಧನೆ ಅವು ಮಾತ್ರ ಇನ್ಕ್ಲೂಡ್ ಆಪನು ದೇವನ ಪ್ರತಿಯೊಂಜಿ ಡ್ಯಾನ್ಸ್ ಇಡು ಮೌನ ಅಥವಾ ವಿಧಾನ ಉಂಡ ಅವೇನು ಪ್ರತಿಯೊಂಜಿಯನ್ನ ತನ್ನ ಕಲ್ಪನೆ ಬತ್ತಿನ ಸ್ಟೂಡೆಂಟ್ ಆಗ್ಲಿಕ್ಕೆ ದಾನ ಮಾಡ್ತದೆ ದಾರ ಮೇಯ್ತದೆ ಆ ಜೋಕ್ಲಿಗೆ ಕಲ್ಪಾದು ಕಲ್ತಿನಂಚಿನ ಜೋಕ್ಲಿಗೆ ಎಡೆಡ್ಡೆ ಟೀಮುಡು ಎಡೆಡ್ಡೆ ಪ್ರೋಗ್ರಾಮ್ದವನು ಎಡೆಡ್ಡೆ ಕಾಂಪಿಟೇಷನ್ ಟೀಮ್ದವಲ್ಲಿ ತಂಬೋದು ಜವಾಬ್ದಾರಿಡು ಅಕ್ಲಿನ ಡ್ಯಾನ್ಸ್ಡು ಪ್ರೈಸ್ ತಿಕ್ಕೂಡಾಚೆ ಗೊತ್ತಜ್ಜಿ ಆಂಡಲ ಪ್ರಯತ್ನ ಬರ್ತದೆ ರಾತ್ರಿ ಬಗೆಲಿ ಆ ಜೋಕ್ಲಿಗೆ ಡ್ಯಾನ್ಸ್ ಕಲ್ಪಾದು ಸಿಸ್ಟಮೆಟಿಕ್ ಆದು ಇನ್ನು ಪ್ರತಿ ಕೋಡಿಟ್ಲ ಪ್ರೋಗ್ರಾಮ್ ಕೊಡ್ತೀನಿ ಅವ್ರು ಹೆಚ್ಚಿನವ್ರು ಪೂರ ಪ್ರೈಸ್ ಹಾಕದೆ ಬೈದಂದ್ರೆ ನೃತ್ಯ ಶೋ ತಂಡ ಪ್ರೈಸನ್ನು ಪತ್ತೊಂದೇ ಬೈದಂದ್ರೆ ಅಪ್ಪಾಗ ಜೋಕ್ಲಿಗೆ ನಲ್ಲಾತ್ ಉಮೇದ್ ಬರ್ಪಡು ಖುಷಿ ಆಪಡು ಅಂಚಿನ ಸಂಸ್ಥೆ ಏನಿ ಮಸ್ತ್ ಬುಳೆವಡು ಒಂದು ರಡ್ಡನೆ ಆಯ್ನಾತ್ರ ಕೊಡಂಜಿ ಕೊಟ್ಟು ಪ್ಲ್ಯಾನ್ ಮಾಡ್ತೊಂದಿಲ್ಲ ಅವಳ ಸಕ್ಸಸ್ ಆವಡು ಅದೇ ಪ್ಲ್ಯಾನಿಂಗ್ ಉಂಟು ಅವಳ ಸಕ್ಸಸ್ ಆವಡು ಜಡ್ಡೆ ಆವಡು ವೇದಿಕೆ ಪುನಃ ಗಣ್ಯರು ಮಸ್ತ್ ಸಪೋರ್ಟ್ ಯಾವ್ದಲ್ಲೇರು ಧನಲಕ್ಷ್ಮಿ ಅಕ್ಕ ಇಂಚಿನ ಪುದಾರಿದ್ನ ಲಕ್ಷ್ಮೀಲಂಡು ಧನಲಕ್ಷ್ಮಿ ವೇದಿಕೆಡಲ್ಲೇರು ಮಾತ ಗುರುಕು ಸಮಾಯನಂಚಿನ ಸರ್ ಪ್ರಮೋದ್ ಅವಳೇರು ಸರ್ ಒಳ್ಳೆಯರು ಇದು ಮಸ್ತ್ ವರ್ಷದ್ದು ಮಸ್ತು ತೂತು ಪಾತ್ರೆ ಪರಿಚಯ ಉಂಡು ಗೀತೆ ಗೋಚರ ಪ್ರಮೋದ್ ಸರ್ ಒಳ್ಳೆಯರು ಮಾತಿರಲ್ಲ ಸಪೋರ್ಟು ಪ್ರತಿಯೊಂದು ಪೇರೆಂಟ್ಸ್ನೆಲ್ಲ ಸಪೋರ್ಟ್ ಬೋಡ್ನಿಕ್ಕು ಯಾಕಂದಾಗ ನಮ್ಮ ಇತ್ತೆ ನಂಗೆ ವೈಟ್ ಇಂಟ್ರೆಸ್ಟ್ ಉಂಡು
ಐನು ಕಲ್ಪವನತ್ತು ನಮ್ಮ ಜೋಕುಲ್ನ ಇಂಟ್ರೆಸ್ಟ್ ಏನಕ್ಕೆ ಅಕ್ಲಿಗೆ ದಾದ ಟ್ಯಾಲೆಂಟ್ ಉಂಡು ಐನು ತಿರುಗಿ ಒಂದು ಐಕ್ಕೆ ಸಪೋರ್ಟ್ ಮಾಡ್ತಂಡ ಆ ಜೋಕುಲು ಆಯ್ನಾತ್ ಬೇಗ ತನ್ನ ವಿದ್ಯೆಯನ್ನು ಕಲ್ತದೆ ಎಡ್ಡೆ ಪುದರ ಕನಪ ಪಲ್ಪಿನಿಗೆ ಸಂಶಯನೇ ದೇವನಗ ನಂಗೆ ಕೆಲಸರಿ ಎప్పుడు ಇಂಜಿನಿಯರ್ ಅವಡು ಡಾಕ್ಟರ್ ಅವಡು ಅವು ಅವಡು ಅವಡು ಅಂಚತ್ತೆ ಜೋಕುಲಿಗೆ ಇಂಚಿನ ಖುಷಿ ಉಂಡು ಅವೇನಕ್ಕೇನಂದು ಆ ಜೋಕುಲ್ನ ನಮ್ಮ ಆ ಎಲ್ಲಿಯ ದೈಕೆ ಉದಯರಿಗೆ ನೀರು ಪಾರ್ದ ಇನ್ನು ಗುಳೆ ಪಾಡಂದಂಡ ಆ ಪ್ರತಿಯೊಂದು ವಿದ್ಯಾರ್ಥಿ ನಕಲುಗಳ ಎಡ್ಡೆ ಸಾಧನೆ ಮಲ್ಪರೆ ಅಕ್ಳಿಗೆ ಅನುಕೂಲ ಆಪನು ಬೇಪನಾಗ ಮೊದಲ ಗುರು ಏವಂಡ ಅಪ್ಪೆಲ ಅಮ್ಮೆಲ ಐದು ಪಕ್ಕ ನಮ್ಮ ವಿದ್ಯಾ ಕೊರ್ಪಿನಂಚಿನ ಶಾಲೆಯ ವಿದ್ಯಾರ್ಥಿನಕ್ಲೆ ವಿದ್ಯೆ ಕಲ್ಪವನಂಚಿನ ಗುರು ನಕಲು ಅಂಚನೆ ಸಂಸ್ಥೆ ಮಸ್ತ್ ಬೊಳೆವಾಡು ಮಸ್ತ್ ಎಡ್ಡೆವಾಡು ಇನಿ ಬುಲ್ಪುನ ಪತ್ತಾದು ಬಯ್ಯದ ಪೊರ್ತುಗು ತುಡರ ಅರ್ಲಾದು ದೀಪ ಬೆಳಗಿನಂಚಿನೆ ನಿತ್ಯಲ ನೃತ್ಯಶ್ವಂ ತಂಡದ ದೀಪ ಬೆಳಗೊಂದು ಪಡು ನಲ್ಲಾತ್ ಸ್ಟೂಡೆಂಟ್ ನಕಲು ಬರಡು ದಯಪನ್ನಾಗ ಬರಡು ಬಂದಿನ ದಯಪನ್ನಾಗ ರೈತರಿಗೆ ಆತ ಜವಾಬ್ದಾರಿತವಾದ ಆತ ಪೊರ್ಲ ಗಂಟೆಡು ಜೋಕುಲಿಗೆ ಅರ್ಥ ಆಗ್ಲಿಕ್ಕೆ ಕಲ್ಪಾದು ಆ ಸಿಸ್ಟಮೆಟಿಕ್ಡ್ ಇನಿ ಕಲ್ಪ ಒಂದುಲ್ಲೇರು ಮಸ್ತ್ ನಂಗೆ ಹೆಮ್ಮೆ ಅವನುಂಡು ಖುಷಿ ಅವನುಂಡು ಐದು ಒಟ್ಟಿಗೆ ಎಂಕ್ಲಿ ಕುಲ್ಲಾದ ಸರಗಳ ಎಂಕ್ಲ ಒಟ್ಟು ಕುಲ್ಲಾದ ಸನ್ಮಾನ ಮಲ್ತೇರು ಸನ್ಮಾನ ಮಲ್ತ ಪೇಟ ದಿಯರು ಶಾಲ್ ಪಾಡಿಯರು ಮಾಲೆ ಕೊರಿಯರು ಮಾತು ಕೊರಿಯರು ಅವಶ್ಯ ಮಾತು ಕೊಡ್ತಂಡು ಎನ್ನ ಬುಡೆದಿಂಚಲ್ಲ ಇನ್ನು ಕರಿಮಂಡಿತ ನಡೆಯಿಂದ ತಾಲಿ ಕಟ್ಟು ಹುಡ್ತೇವೆ ಕಾಯ್ತಲ್ಲ ನಿಖಲ ಪ್ರೀತಿ ಆಶೀರ್ವಾದ ಪಲ್ಪಡು ಈ ಸಂಸ್ಥೆ ನಲ್ಲಾತ್ ಬುಳೆವಾಡು ದೇವರಿ ಎಡ್ಡೆ ಮಲ್ಪಡು ಮಾತ್ರೆಗಳ ಸೊನ್ನೆ ಸೊಂದ ಒಂದು ನಿಖಲ್ನ ಪೇರೆಂಟ್ಸಿನಕ್ಲ ಆ ಜೋಕ್ಲೆ ಕಲ್ಪವನ್ನ ತೊಟ್ಟಿಗೆ ಪೇರೆಂಟ್ಸಿನಕ್ಲ ಸಪೋರ್ಟ್ ಬೋರ್ಡ್ ನಿಖಲ ಸಪೋರ್ಟ್ ಇತ್ತಂಡ ಆ ಜೋಕ್ಲಿ ಏತಿ ಎತ್ತರಗಳ ಬುಳೆಯಪ್ಪ ಅಂಚಾದ ಪ್ರಕಾರ ನಲ್ಲಾತ್ ಸ್ಟೂಡೆಂಟ್ ನಕಲು ಬರಡು ಈ ನೃತ್ಯಶ್ವಂ ಸಂಸ್ಥೆ ಬುಳೆವಾಡು ದೇವರಿ ಮಾತ್ರೆಗಳನ್ನ ಎಡ್ಡೆ ಮಲ್ಪಡು ಲೆತ್ತದು ಕುಲ್ಲಾದು ಸನ್ಮಾನ ಮಂತ್ರಿಯಕ್ಕೆ ಕೂಡರ ಸೋಲ್ಮೇಲೆ ಸಂದ ಒಂದು ಎನ್ನ ಪಾತ್ರ ಮುಗಿಪೆ ನಮಸ್ಕಾರ. ಸಂಸ್ಥದ ಬಗ್ಗೆ ಎಡ್ಡೆಪ್ಪು ಪಾತ್ರ ರಂಜಿತ್ನ ಪೂಜಾರ ಸರ್ ಇರಗ ಸೋಲ್ಮೇಲೆ ಸದ್ಯ ತಮ್ಮಂದಲ್ಲ ಅಂಚನೆ ಇರಗೊಂಜಿ ಸರ್ಪ್ರೈಸ್ ಉಂಟು ಸರ್ ಸರ್ ಇರಗೊಂಜಿ ಸರ್ಪ್ರೈಸ್ ಉಂಟು ಇರಗ ಇತ್ತೆ ನಮ್ಮ ಸಂಸ್ಥದ ಒಂದು ಸೂರಜ್ ಪಂದುಲ್ಲೇರು ಆರಿರ ಕೊಂಚ ಗಿಫ್ಟ್ ಕೊಡ್ರಿ ವೇದಿಕೆ ತಿಂದು ಬರೋದಿಲ್ಲೇರು ಸರ್ ಅವೇ ನೀರು ಓಪನ್ ಬಂದು ಬಂದ ಸೂರಜ್ ಮೇರೆ ಬಾರಿ ಪೊರ್ಲದ ಒಂದು ಚಿತ್ರ ರಚನೆ ಮಲ್ತದ ಅರೆಗೆ ಗಿಫ್ಟ್ ಮಲ್ಪಡು ಬಂದ ಭಾರಿ ಆಸೆ ಇರ್ತಾನೆ ಆನ ಅವಿನ ಈಡೇರ್ನ ಥ್ಯಾಂಕ್ ಇತ್ತೆ ಈ ಕಾರ್ಯಕ್ರಮದ ಪರವಾದ ನಮ್ಮ ಲಕ್ಷ್ಮೀ ಶೆಟ್ಟಿ ಸರ್ ದಯಮಂತದ ಉಜಿರದ್ದು ಪಾತ್ರ ಬಂದ ವಿನಯ ಮತ್ತೊಂದಲ್ಲ ಅಂತಂದು ಅಂಚನೆ ಸುಮಾರು ಪುರ್ತುದಿಂಚಿ ಉದ್ಘಾಟನೆದ ಸಂದರ್ಭ ಮತ್ತೊಂದು ಇನಿ ನೃತ್ಯ ಶಿವಂ ತರಗತಿ ಐತೆ ಉದ್ಘಾಟನೆ ಸುರುಕಾದಿಯಾನ ನಮ್ಮ ರೋಹಿತ್ ಬಕ್ಕ ಅವ್ರನ್ನ ಪೂರ ಪೇರೆಂಟ್ಸ್ ನಾಲ್ಕನ ಒಂಜಿ ಪರಿಶ್ರಮಗೂ ಥ್ಯಾಂಕ್ಸ್ ಅನ್ನೋದಿಲ್ಲ ನೃತ್ಯ ಶಿವಂ ಸಂಸ್ಥೆ ಒಂಜಿ ಸುರುತ ನಮ್ಮ ಓಮಂಜೂರ್ದಾರನ ರಿನ್ಯೂವೇಷನ್ದ ಕಾರ್ಯಕ್ರಮಗಳಲ್ಲಿ ಎತ್ತುತ್ತೀರಿ ಅಂಚನೆ ಮುರಣಿ ನಮ್ಮ ತೊಕ್ಕೋಟುಡು ಐನಂಚಿನ ಕಾರ್ಯಕ್ರಮಗಳಲ್ಲಿ ಎತ್ತುತ್ತೀರಿ ನಮ್ಮ ಕರಾವಳಿ ಕರ್ನಾಟಕ ಡ್ಯಾನ್ಸ್ ಯೂನಿಯನ್ದ ಒಂಜಿ ಸಕ್ರಿಯ ಸದಸ್ಯೆ ಏನೇಪಲ 12 ಸುಮಾರು ತರಗತಿಲು ಉಪ್ಪ ಆಂಡ ಒಂಜಿ ಸೊಸೈಟಿ ಆ್ಯಕ್ಟ್ ಪ್ರಕಾರ ನೊಂದಾಯ್ತಿನ ಆಯ್ನಂಚಿನ ಸಂಸ್ಥೆದ ಅಡಿಟ್ ಏರು ಒಂಜಿ ನೃತ್ಯ ಶಿಕ್ಷಣ ಕೊರ್ಪೆರ ಅಂಚಿಂದ ತರಗತಿನ ಜಾಸ್ತಿ ಆಯ್ಕೆ ಮಲ್ಪಲೆ ದಯಬಣ್ಣಗ ಒಂಜಿ ಕಾನೂನು ಚೌಕಟ್ಟದ ಉಲಾಯ್ಡವು ಕಾರ್ಯನಿರ್ವಹಣೆ ಮಲ್ಪೊಂದುಂಡು ಆ ವಿಷಯಕ್ಕೋಸ್ಕರ ನಿಖಲು ಮಾತಾ ಇನಿ ಬೈದಿನ ಮಾತೇರ್ಲ ನನಾತ್ ಹೆತ್ತವರೆಗೆ ಪಂಡದು ನನ್ನ ಸುಮಾರು ವಿದ್ಯಾರ್ಥಿಗಳು ಮುಲ್ಪ ಜೊತೆಯಾದ ಈ ನೃತ್ಯ ಶಿಕ್ಷಣದ ಫಲಾನುಭವಿಗಳಾದ ಈ ಸಂಸ್ಥೆಗೆ ಪುದರ ಕಣೆಯರ ನಿಖಲ್ನಲ ಒಂಜಿ ಕೈ ಜೋಡಿಸೋಡ ಪಣದಕ್ಕೆ ಏನಂದುಲ್ಲೇನು ಇನಿ ನೃತ್ಯ ಕ್ಷೇತ್ರ ನಿಖಲ್ ಮಾತ ತೂವೊಂದುಲ್ಲರು ಇನಿ ಕುಡ್ಲ ಪುದರ್ ಏತ್ ಒಂಜಿ ಆ ವಿದ್ಯಾರ್ಥಿನ ಒಂಜಿ ಪರಿಶ್ರಮದೋಸ್ಕರ ಇಡೀ ರಾಜ್ಯವ್ಯಾಪಿ ಅಂಚನೆ ದೇಶವ್ಯಾಪಿ ಇನಿ ನಮ್ಮ ಪುದರ್ ಕಣ ಒಂದುಲ್ಲೇರು
ನೆಕ್ ಒಂಜಿ ಪ್ರತಿಭವಾದ ನಮ್ಮ ಪ್ರಮೋದ್ ಸರ್ಲ ಮುಲ್ಪೊಲ್ಲೆರು ಒಂಜಿ ಇಂಡಿಯಾ ಗಾಟ್ ಟ್ಯಾಲೆಂಟ್ ಬೋದು ಕುಡ್ಲದ ಒಂಜಿ ಪುದರ್ನ ಈ ದೇಶವ್ಯಾಪಿ ಒಂಜಿ ಆ ಪುದರ್ನ ಒರಿಪಾದಿರಾರು ಅರೆಗಳ ಇನಿ ಸನ್ಮಾನ ಮಲ್ತಾರೆ ನಮ್ಮ ನೃತ್ಯ ಶಿವಂ ತಂಡ ಅರೆಗಳ ಯಾನ ಅಭಿನಂದನೆ ಮನ್ಪೆ ಐದೊಟ್ಟಿಗೆ ಯಾರು ನಮ್ಮ ಕರಾವಳಿ ಕರ್ನಾಟಕ ಡ್ಯಾನ್ಸ್ ಯೂನಿಯನ್ ಅಂತ ಉಪಾಧ್ಯಕ್ಷರಾದ ಜೊತೆಯಾದ ಕೆಲಸ ಮಾಡ್ತಂದಿಲ್ಲರು ಅಂಚೆನೆ ಯಾನು ನೃತ್ಯ ಶಿಕ್ಷಣ ಪಡೆದಿನ ಅಂಚಿನ ಓಷನ್ ಕಿಡ್ಸ್ ಈ ಸಂಸ್ಥೆದ ಒಂಜಿ ನೃತ್ಯ ಗುರುಗಳಾದಲಾರು ಕೆಲಸ ಮಾಡ್ತಂದಿಲ್ಲರು ನಮ್ಮ ಇನ್ನು ಈತೆ ಬಂಪಿನಿ ಈ ತಂಡ ಒಂಜಿ ಅತ್ಯಂತ ಒಂಜಿ ತಂಡ ಒಂಜಿ ತಾಳ್ಮೆಡು ಮುಂದುವರೆದಂಡ ಒಗ್ಗಟ್ಟು ಬೋಡು ಆ ಸಂಸ್ಥೆದ ಪೂರ್ವ ಜೋಗುಲ ಒಂದೇ ಸಂಸ್ಥೆ ಹಿಡಿತದು ಬಲಿಷ್ಠವಾದ ತಂಡ ಮಂತದ್ದು ಪೂರ ಕಾರ್ಯಕ್ರಮಗಳಿಗೆ ಸ್ಪರ್ಧೆಗೆ ಬೋದು ಈ ಸ್ಪರ್ಧೆ ದಾಲ ನಿರಾಶೆ ಇರೋದಲ್ಲಜ್ಜಿ ದೇವಣ್ಣ ಮುಪ್ಪಟಿ ಮುತ್ತಂದಲ ತಿಕ್ಕೋಡು ಅವಳು ಫಸ್ಟ್ ಸೆಕೆಂಡ್ ಥರ್ಡ್ ಮುಜೆ ತಂಡಲಿಗೆ ದಾಲ ಒಂಜಿ ಚರ್ಚೆಗೆ ಅವಕಾಶಗಳಂದೆ ದಾದ ನಿಖಲು ಒಲ್ಪ ಕಾರ್ಯಕ್ರಮ ಹೋಗ್ಬಾರು ಅಲ್ಪ ತೀರ್ಪುಗೂ ಗೌರವ ಕೊಡೋದು ನಿಖಲು ಮುಂದುವರಿಯೋಳು ಅವೇ ಪ್ರಕಾರ ಈ ಸಂಸ್ಥೆ ನನಾತ್ ಹೊಸ ನೃತ್ಯ ಸಂಯೋಜನೆ ಮಂತದ್ದು ಪುದರ್ ಕನ್ನತದು ಈ ಊರಿಗೂ ಅಂಚೆ ನಮ್ಮ ತಾಲೂಕು ಜಿಲ್ಲೆಗೆ ಹೊಸ ಪ್ರತಿಭೆಯನ್ನು ಕೊರಪಿನಂಚಿನ ಸಂಸ್ಥೆ ಅದು ಮೂಡಿದು ಬರಡು ಆ ಮೂಲಕ ನಮ್ಮ ಊರು ಒಂದು ಕಲಾವಿದರನ್ನ ತಾನಾಡು ಬಂದಕ್ಕೆ ಏನಂದಿಲ್ಲ. ಥ್ಯಾಂಕ್ ಯು. ನೃತ್ಯಂ ಶಿವಂ ಅಕಾಡೆಮಿದ ನೂತನ ಡಾನ್ಸ್ ಕ್ಲಾಸ್ದ ಒಂಜಿ ಉದಿಪ್ಪನದ ಲೇಸನ್ ನಮ್ಮ ಮಾತೇರ್ನೆಲ್ಲ ಮೋಕ್ಯದ ತುಳುವಪ್ಪೆ ನಮಗೆ ಖಾಲಿ ಸ್ಕ್ರೀನಿಡ್ ಮಾತ್ರ ಭೋಜಣ್ಣನ ಬೇತೆ ಪಾತ್ರೊಡ್ತು ಒಂದು ನಿಜ ಜೀವನಡ್ಲ ಅರೇನು ಒಂಜಿ ಬಾರಿ ಕೈ ತಳ್ಳು ತುಪ್ಪುನಂಚಿನ ಯೋಗ ಇನಿ ನೃತ್ಯಂ ಶಿವಂ ತಂಡದ ಮಾತ ಜೋಕ್ಲೆಗೆ ಬೈದಂಡು ಅರ್ನ ಆಶೀರ್ವಾದ ಅರ್ನ ಕಲಾ ಪ್ರೌಢಿಮೆ ಆ ಜೋಕ್ಲೆನ ಬದುಕಡ್ಲ ಉಪ್ಪಡು ಪನ್ಪನ ಎಡ್ಡೆಪ್ಪದ ಒಟ್ಟುಗೂ ಈ ಉದಿಪನದ ಲೇಸಿಗೆ ಮೂಕೆಡು ಬದದು ಕಾರ್ಯನಿಮಿತ್ತ ಈ ಒಂಜಿ ಕಜ್ಜೊಡ್ದು ಆಗತ್ತೊಂದುಲ್ಲೆರು ಬಂದುಳೆ ನೃತ್ಯಂ ಶಿವಂ ಡ್ಯಾನ್ಸ್ ಅಕಾಡೆಮಿ ಬಹುಶಃ ಕುತ್ತಾರದಪ್ಪೆ ರಾಜರಾಜೇಶ್ವರಿನ ಪಿರೌಡುಪ್ಪನ ಇಂಡಿಯನ್ ಫ್ರೆಂಡ್ಸ್ ಶುರುವಾಯಿನ ಎಂಕ್ಲೆಗೆ ರೋಹಿತ್ ಅಣ್ಣೆ ಈ ಊರಿಗೆ ಹೊಸ ಬೇರೆ ನಾಂಡಲ್ಲ ಅರ್ನ ನೃತ್ಯ ಚಾವಡಿಡು ಪಳಗೆರೆ ಬತ್ತಿನ ಜೋಕುಲು ಅಪ್ಪೆಲ್ಲು ಮಾತ ಎಂಕ್ಲೆನ ಊರ್ದಕ್ಕಲು ಬೇತೆ ಕಾರ್ಯಕ್ರಮದ ಅಕ್ಲೇನು ಗಮನಿಸ ಹೊಂದಿತ್ತ ಭಾರಿ ಕಮ್ಮಿ ಅವಧಿಡೆ ಕುತ್ತಾರದಂಚಿನ ಈ ಒಂಜಿ ಪವಿತ್ರವಾಯಿನ ದೈವದೇವರ ನೆಲೆಯಾಯಿನ ಈ ಜಾಗಿಡ್ ನಮ್ಮ ಸ್ಥಳೀಯ ಜೋಕುಲೆಗೆ ಭಾರಿ ವಿನೂತನವಾದ ನೃತ್ಯ ತರಬೇತಿ ಕೊರ್ದು ಇನ್ನು ರಾಜ್ಯ ಮಟ್ಟ ಒಂಜಿ ಪ್ರತಿಭೆಯನ್ನು ಪ್ರದರ್ಶನ ಮಲ್ಪರೆ ಅವಕಾಶ ಮಂತು ಕೊರ್ನಂಚಿನ ನೃತ್ಯಂ ಶಿವಂ ಡ್ಯಾನ್ಸ್ ಅಕಾಡೆಮಿದ ಸಂಪೂರ್ಣ ನೇತ ಕಾರ್ಯಂತರಾಯನ ರೋಹಿತ್ ಬಕ್ಕ ಕೂಟದಕ್ಲೆಗೆ ಸೊಲ್ಮೆ ಸಂದಾಯ್ತ ಮಲ್ತವನ್ವೆ ಐತ ಒಟ್ಟುಗು ಯಾನು ಪ್ರತಿ ಸಲ ತಗೊಂದಿಲ್ಲ ನೃತ್ಯಂ ಶಿವಂ ತಂಡದ ಗುರ್ಕಾರಿ ಏರಿನ ಗೊತ್ತಿಜಿಂದಾಂಡಲ್ಲ ಅಪ್ಪೆಲ್ಲೇನ ಅರೆಗೆ ಆಶೀರ್ವಾದ ಅಪ್ಪೆಲ್ಲೇನ ಸಗಾಯ ಸಾಧಾರಣ ತರತಮಿತ್ತು ಉಂಡು ಪನ್ಪುನೇಕ್ ಮುಲ್ತ ಅಪ್ಪೆಲ್ಲೇ ಸಾಕ್ಷಿ ಇನ್ನಿತ ಕಾರ್ಯಕ್ರಮದ ಅಟ್ಟನೆಲ್ಲ ತೂಲೆ ಅವಳು ಅಪ್ಪೆಲ್ಲು ಜೋಕುಲು ಒಂಜಿ ಮೇಟಿತ್ತಂದಾಂಡಲ್ಲ ಸಂಪೂರ್ಣ ಜವಾಬ್ದಾರಿನ ವಹಿಸೊಂದು ಎಂಗ್ಲ ಗೀತಕ್ಕೊಪ್ಪು ಅತನ ಬೇತೆ ವನಿತಕ್ಕ ಎಂಗ್ಲ ನಟರಾಜರ್ನ ಮಿಸಸ್ ಇಂಚ ಮಾತಕ್ಕೆನಕಲ್ಲ ಒಟ್ಟು ಸೇರ್ದು ಮಂತೇನೆ ಐಕ್ ಮಾತೃ ದೇವೋ ಭವಾನ್ ದಾಯಿಯಾನ ರಾಜ್ಯ ಮಟ್ಟದ ಉಲ್ಲೇಖ ಮಂತೆ ಪಣ್ಣಂದಾಂಡ ಎಂಕ್ಲೆನ ಬೆಳ್ಳಿ ಹಬ್ಬದ ಒಂಜಿ ದೇವಸ್ಥಾನದ ಮಹಿಳಾ ಮಂಡಳದ ಸಂಭ್ರಮಗೆ ಮುಕ್ಳಿಗೆ ಅವಕಾಶ ಕೊರ್ದಿತ್ತ ಆ ಪುರ್ತುಡು ಆ ಎಂಕ್ಲೆಲ್ಲ ಪ್ರಾಯಶಃ ಜೂನಿಯರ್ ನೃತ್ಯನೊಂಜಿ ಮೋಹನ್ ಮಾಸ್ಟರ್ನೊಟ್ಟಿಗೆ ಕಲ್ತಿತ್ತಿನ ಶಾಲೆ ದಿಂಚಲ್ಲ ಬೇತೆ ಪ್ರತಿಭೆಡು ಅವಳ ಡ್ಯಾನ್ಸ್ಡ್ ಒಂಜಾತು ಪಳಗಿನಡ್ದ ನೃತ್ಯ ಗುರುಕುಲಹಿನ ಪ್ರಮೋದಣ್ಣೆ ಒಲ್ಲೆರು ವೇದಿಕೆಡು ಮಾತ ಗಣ್ಯರೊಲ್ಲೆರು ಎಂಕ್ಲೆನ ವೀರರಾಣಿ ಹಬ್ಬಕ್ಕ ಉತ್ಸವ ಸಮಿತಿ ಪನ್ಪನ ಒಂಜಿ ರಿಜಿಸ್ಟರ್ಡ್ ಎಂಕ್ಲೆನ ಇಡೀ ಜಿಲ್ಲೆಡೆ ಉಪ್ಪುನಂಚಿನ ರಾಜ್ಯ ಮಟ್ಟದ ಒಂಜಿ ಸಮಿತಿಯವು ಆ ಸಮಿತಿದ ಎಂಕ್ಲೆನ ಪ್ರತಿ ವರ್ಷದ ಉತ್ಸವಕ್ಕೆ ಬೇತೆ ಸ್ಥಳೀಯ ಪ್ರತಿಭೆಲೆಗೆ ಅವಕಾಶ ಕೊರ್ಯ ಈ ಸಲ ಎಂಕ್ಲೆಗೆ ಮಕ್ಕಳನ ಆ ಪ್ರತಿಭೆಯನ್ನು ತೂದಾನಾಗ ಮುಲ್ಪದ ಜೋಕ್ಲೆಡ ವಿಶೇಷವಾಯಿನ ಪ್ರತಿಭೆ ಉಂಡು ಪಂಡದು
ಎಂಕ್ಲನ ಹಬ್ಬಕ್ಕ ಉತ್ಸವ ಸಮಿತಿದ ಕಾರ್ಯಂತರ ನಡೆದಾದ್ರ ಅಕ್ಲೆಗೆ ಒಂದು ಅವಕಾಶ ಕೊಡ್ದು ತುಯಿನಿ ಗೀತ ಕವಿನೇ ಪನೊಂದಿತ್ತೇವೆ ಎಂಕ್ಲೆಗೆ ಏಪ ಹಬ್ಬಕ್ಕ ಉತ್ಸವ ಸಮಿತಿದ ಅವಕಾಶ ತಿಕ್ಕಂಡ ಐಡ್ದು ಬಕ್ಕ ಎಂಕ್ಲೆಗೆ ಮಸ್ತ್ ಜೋಕುಲು ಮುಲ್ಪ ಬತ್ತೇರು ಖಂಡಿತವಾದಲ ಸತ್ಯವೈನ ಪಾತ್ರ ಬಂದುಳೆ ದಿನಂಪ್ರತಿ ಬೇತೆ ಬೇತೆ ವಿದ್ಯಾಸಂಸ್ಥೆಲು ನೃತ್ಯ ಸಂಸ್ಥೆಲು ಪ್ರತಿಭೆಲೇನು ನಾಡು ನಂಚಿನ ಸಂಸ್ಥೆಲು ನಮ್ಮ ಊರಡು ಪುಟ್ಟೊಂದುಂಡು ಆಂಡ ಸಂಸ್ಕಾರದೊಟ್ಟಿಗೆ ಸಂಸ್ಕೃತಿನ ಒರಿಪಾವುನ ಅರ್ಥಪೂರ್ಣವಾಯಿನಂಚಿನ ನೃತ್ಯ ಪ್ರಕಾರ ಓಲುಪುಂಡು ಇವನೇ ನಮ್ಮ ಅಧ್ಯಕ್ಷರು ಪಂಡಿರು ಒಂಜಿ ರಿಜಿಸ್ಟರ್ಡ್ ನೋಂದಾಯಿತ ಸಂಸ್ಥೆಡು ಸೇರೊಂದು ನೃತ್ಯ ಪನ್ನಗಿತ್ತದ ಕಾಲ ಎಂಚೊಂಡು ಪಂಡಿಂದಾಂಡ ಒಂಜಾತ ಕಾರ್ಯಕ್ರಮಗಳಿಗೆ ಎಂಕಲು ಪೋಂದುಪ್ಪ ಆ್ಯಂಕರ್ ಆದಲ್ಲ ಪೋಂದುಪ್ಪ ತೀರ್ಪುಗಾರರಾದಲ್ಲ ಗೆಸ್ಟ್ ಆದಲ್ಲ ಅವಳು ಎಂಚಾಂಡು ಪಣ್ಣಗ ಆಮೇಟ್ ಅಲ್ಪ ಟೇಪು ಪಾಡ್ದು ಒತ್ತುವೇರು ಈ ಮೆಟ್ಟು ಕಾಲಿ ಬರೀ ತಪ್ಪೆತ್ತಿನಪ್ಪೆನ ಮೋನದು ಹೊರ ಮುಗಿಯಡ್ದೇವೇರೆ ಅನ್ನು ಡ್ಯಾನ್ಸ್ ಇಸ್ ಜಸ್ಟ್ ಅ ಡ್ಯಾನ್ಸ್ ನಂಬರ್ ಇಟ್ಸ್ ನಾಟ್ ಅ ಡ್ಯಾನ್ಸ್ ಎಂಚೊಪ್ಪುಂಡು ಪಂಡಂದಾಂಡ ಡ್ಯಾನ್ಸ್ ಕಲ್ಪಾಯರು ಐಟು ಹಾವಭಾವಲೆಜ್ಜಿ ಪ್ರಕಾರಲೆಜ್ಜಿ ಒಲ ಬರಿಟ್ ಮಾಸ್ಟ್ರ್ ತಿನ್ನಂಡ ಪಿರ ಪೋಡಿದು ಆ ಮೋನದ ಹಾವಭಾವಗಳ ಆ ಪದ್ಯಗಳ ತದ್ವಿರುದ್ಧವಾದ ಹೊರ ಮುಗಿಯಡನ್ ಬೊಕ್ಕ ಕಾಸ್ಟ್ಯೂಮ್ ಪಾಡ್ದು ನಾಲ್ ಸೆಲ್ಫಿಲ ನಾಲ್ ಫೋಟೋಲ ಪಾಡ್ದು ಅಪ್ಪೆಲ್ಲ ಐನ ಜೋಕುಲು ಸಂತೋಷ ಪಡೆಪನಂಚಿನ ಕಾಲ ಅಣ್ಣ ನೃತ್ಯಂ ಶಿವಂ ಅಕಾಡೆಮಿಡ್ ಎಂಕಲು ಗುರುತಿಸಾಯಿ ನಾವು ಜೋಕ್ಲೆಗೆ ನೃತ್ಯ ಪ್ರಕಾರದೊಟ್ಟಿಗೂ ಹಾವಭಾವ ಏಪ ಒಂಜಿ ನೃತ್ಯ ಕಂಪ್ಲೀಟ್ ನಿಕ್ಲೆನ ತಂಡದ ಪುದರ್ಲ ಏತು ಶೋಕುಂಡು ತುಲೆ ನೃತ್ಯಂ ಶಿವಂ ಡ್ಯಾನ್ಸ್ ಅಕಾಡೆಮಿ ಶಿವ ನೃತ್ಯ ಪ್ರಿಯ ಶಿವತಾಂಡವ ನೃತ್ಯೊಡೆ ಲೋಕನೆ ಅಲ್ಲೋಲ ಕಲ್ಲೋಲ ಮಂತಿನ ಅಂಚಿನ ನೃತ್ಯಂ ಶಿವಂ ಪುದರುಡು ಇನಿ ನಿಕ್ಲೆನ ತಂಡ ನಡಪ ಒಂದುಂಡು ಬಾರಿ ಪೊರ್ಲ ಕಂಠದ ಜಾಗೆ ನೆಟೆ ಲೋಬೋ ಕಾಂಪ್ಲೆಕ್ಸ್ದ ದನಿ ಕುಲ್ದೇರು ಪಿರೌಡು ಎಂಗಲ್ ಅಕ್ಕರ್ನ ಪುದರ್ ಮರೆತಂಡು ದಯಪಂಡಿನಿ ಪಂಡಿಂದಾಂಡ್ ಒಂದು 15-20 ವರ್ಷಗಳ ಹಿಂದೆ ಇದೇ ಕಟ್ಟಡದಲ್ಲಿ ನನ್ನ ಅಕ್ಷರ ಎಂಬ ಒಂದು ಟ್ಯೂಷನ್ ಸೆಂಟರನ್ನು ಕೂಡ ನಾನು ಆರಂಭ ಮಾಡಿದ್ದೆ. ತುಂಬ ಮಕ್ಕಳಿದ್ರು ನನಗೆ. ಆದರೆ ನನ್ನ ಕಾರ್ಯದ ಒತ್ತಡದಿಂದ, ನನ್ನ ಸಾಮಾಜಿಕ ಕ್ಷೇತ್ರದ ಒತ್ತಡದಿಂದ ನನಗೆ ಅದನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಒಳ್ಳೆಯ ಜಾಗ ಮತ್ತು ಒಳ್ಳೆಯ ಸ್ಥಳವನ್ನು ಆಯ್ಕೆ ಮಾಡಿದ್ದೀರಿ. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ನನ್ನ ಭಾಳ ಅಭಿಮಾನಿ ಅಕ್ಕಂದಿರೆಲ್ಲ ಕೂತಿದ್ದೀರಿ. ದಯವಿಟ್ಟು ನಮ್ಮಲ್ಲೆಲ್ಲ ತಾಯಂದಿರಲ್ಲಿ ಕೈ ಮುಗಿದು ಬೇಡಿಕೊಳ್ಳೋದು ಒಂದೇ, ಸ್ನೇಹಿತರೆ, ನಿಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ, ಜೊತೆಗೆ ಮನೆಯಿಂದಲೇ ಸಂಸ್ಕಾರವನ್ನು ಬೆಳೆಸಿ. ಕೇವಲ ನಿಮ್ಮ ಮಕ್ಕಳು ಪ್ರತಿಭಾನ್ವಿತರು, ರ್ಯಾಂಕ್ ಪಡಿಬೇಕು, ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿ ಮಕ್ಕಳ ಮೇಲೆ ಒತ್ತಡವನ್ನು ಹಾಕದೆ, ಈಗಾಗಲೇ ಗುರುಗಳು ಹೇಳಿದಾಗೆ ಅವರಲ್ಲಿರುವ ಪ್ರತಿಭೆಯ ಜೊತೆಗೆ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡುವುದರ ಜೊತೆಗೆ ಮೊದಲನೆಯದಾಗಿ ಸಂಸ್ಕಾರಗಳನ್ನು ಕಳಿಸೋಣ. ಯಾವಾಗ ಒಂದು ಮಗು ಮನೆಯ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು. ನೃತ್ಯಗಳಲ್ಲಿ ಬೇರೆ ಬೇರೆ ಪ್ರಕಾರಗಳನ್ನು ಕಲಿಬೋದು ನಮಗೆ. ಆದರೆ ಆ ಬೇಸಿಕ್ ನಾಲೆಜನ್ನು ಯಾವಾಗ ನಮ್ಮ ಮಕ್ಕಳು ಪಡೆಯುವುದಿಲ್ವೋ ಅಂಥ ಸಂದರ್ಭದಲ್ಲಿ ನಿಮ್ಮ ಮಕ್ಕಳು ಎಷ್ಟೇ ದೊಡ್ಡ ಪ್ರತಿಭಾನ್ವಿತರಾದರೂ ಕೂಡ ಅವರ ಭವಿಷ್ಯ ಅಲ್ಲೋಲ ಕಲ್ಲೋಲ ಆಗುವುದಕ್ಕೆ ಇವತ್ತು ನಡೆಯುವಂಥ ಒಂದಷ್ಟು ಘಟನೆಗಳನ್ನು ತಾವೆಲ್ಲ ಕೂಡ ಗಮನಿಸ್ತಾ ಇದ್ದೀರ. ನಮಗೆಲ್ಲರಿಗೂ ಕೂಡ ನೋಡ್ತಾ ಇದ್ದೇವೆ. ದಿನಂಪ್ರತಿ ನಾನೊಬ್ಬ ಆಪ್ತ ಸಮಾಲೋಚನೆಯ ಒಂದು ಫೀಲ್ಡಲ್ಲಿರೋದ್ರಿಂದ ವಾರದಲ್ಲಿ 2-3 ಕೇಸಸ್ಗಳು ಎನ್ನ ಬಾಲೆ ಬಾರಿ ಪೊರ್ಲುಡು ಶಾಲೆಗೆ ಪೋಂದಿತ್ತಂಡು ಸಡನ್ 4-5ನೇ ಕ್ಲಾಸ್ ಇರೋದು ಬೊಕ್ಕ ಸರಿ ಇಜ್ಜಿ ಪಾತಿರು ಜಲ್ಲು ಒಂಜಿ ಮೆಟ್ಟು ಕುಲ್ಲು ಅಲ್ಲ ಪಂಡಿನ ಕೇನುಜೆ ಡಿಪ್ರೆಷನ್, ಇದೆಲ್ಲ ಬರುವಂಥ ಕಾರಣಗಳು ಕೂಡ ನಾನು ಒಬ್ಬ ತಾಯಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಕರ್ತವ್ಯವನ್ನು ನಿಭಾಯಿಸಿ ಹೇಳ್ತಾ ಇದ್ದೇನೆ. ಯಾವಾಗ ಬೇಸಿಕಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಹೇಳ್ತೇವ, ಮಕ್ಕಳಿಗೆ ಸಂಸ್ಕಾರದ ಜೊತೆಗೆ ಅವರ ಪ್ರತಿಭೆಗಳನ್ನು ಬೆಳೆಸಿ. ಬಹುಶಃ ನನಗೆ ಅನಿಸ್ತದೆ ಮುಂದಿನ ದಿನಗಳಲ್ಲಿ ನೃತ್ಯಂ ಶಿವಂ ಡ್ಯಾನ್ಸ್ ಅಕಾಡೆಮಿ ಎಂಬ ತಂಡ ಬರೀ ನಾನು ರೋಹಿತ್ ಅವ್ರ ಮೊನ್ನೆ ಬಂದಿದ್ರು ಪಾಪ ಎಲ್ಲ ನನ್ನ ಸ್ನೇಹಿತರು ಮನೆಗೆ. ನಾನಾಗ ಹೇಳಿದೆ, ನಿಮಗೆ ಒಳ್ಳೆ ಉಜ್ವಲ ಭವಿಷ್ಯ ಇದೆ, ಯಾಕಂದರೆ ನಿಮ್ಮ ಟೀಮಿನ ಮಕ್ಕಳ ನಾವು ನೃತ್ಯವನ್ನು ನೋಡಿದ್ದೇನೆ ನಾನು. ಅವರ ಹಾವಭಾವಗಳು, ಪೊಸಿಷನ್ಸ್ ಎಲ್ಲ ಏನೋ ಬೇಕಾಬಿಟ್ಟಿಯಾಗಿಲ್ಲ, ನೃತ್ಯಕ್ಕೆ ನೃತ್ಯ ಮಾಡ್ತಾ ಇಲ್ಲ. ನಾವು ಯಾವ ಹಾಡುಗಳನ್ನು ಕೊಡ್ತೀರ ಅಥವಾ ಯಾವುದಕ್ಕನ್ನು ಕಲಿಸ್ತೀರಾ ಅದಕ್ಕೆ ಈಗಾಗಲೇ ನೋಡಿರ್ಬೋದು, ನಾನು ಮಕ್ಕಳ ಹೆಸರು ಹೇಳುವುದಿಲ್ಲ. ಒಬ್ಬರನ್ನ ಇತ್ತೀಚೆಗೆ ನಮ್ಮ ಸಮ್ಮರ್ ಕ್ಯಾಂಪಲ್ಲಿ ಕೂಡ ಭಾಳ ಅದ್ಭುತವಾಗಿ ಮಕ್ಕಳು ತಾಯಂದಿರೆಲ್ಲ ಭಾಗವಹಿಸಿದ್ದೀರ.
ಇಲ್ಲಿ ನಾವು ಪ್ರತಿಭೆಗಳನ್ನು ಗುರುತಿಸ್ತೇವೆ. ಒಂದಷ್ಟು ಪ್ರತಿಭೆಗಳ ಬಗ್ಗೆ ನಾನು ಒಂದಷ್ಟು ಕಲಾವಿದರಿಗೆ ಕೂಡ ಹೇಳಿದ್ದೇನೆ. ಒಳ್ಳೆ ಒಂದು ತಂಡ ಇದೆ ಅಂತ ಒಂದು ಒಳ್ಳೆಯ ಜಾಗದಲ್ಲಿ ನಿಮ್ಮ ನೃತ್ಯ ತಂಡದ 2ನೆಯ ಬ್ರ್ಯಾಂಚ್ ಆಗಿದೆ. ಬಹುಶಃ 3ನೇ ತಂಡಕ್ಕೆ ಪಾದಾರ್ಪಣೆ ಆಗಿದೆ. ಇನ್ನಷ್ಟು ಬ್ರಾಂಚಸ್ಗಳಾಗಲಿ, ಮಕ್ಕಳಿಗೆ ಮೌಲ್ಯಾಧಾರಿತ ಶಿಕ್ಷಣ ಸಂಸ್ಕಾರದ ಜೊತೆಗೆ ಅವರ ಪ್ರತಿಭೆಗಳು ನಿಮ್ಮ ಮನೆಯಲ್ಲಿ ಅದ್ಭುತವಾದಂಥ ಒಂದು ತಿಳ್ಕೊಳ್ಳಿ ಮಕ್ಕಳೇ, ನಿಮ್ಮ ತಾಯಂದಿರು ನಿಮ್ಮ ಪೋಷಕರ ಬಗ್ಗೆ ಕೂಡ ಸುಸ್ತಾಯಿತು, ಸ್ವಲ್ಪ ಈಗ ಕೂತಿದ್ದೀರಿ ಕೇಳುವಂಥ ಒಂದು ಸನ್ನಿಹದಲ್ಲಿ ಇದ್ದೀರಂತ ಅನ್ಸ್ಕೊಳ್ತೇನೆ. ಇಲ್ಲಿ ನಟರಾಜ್ ಅವರು ಕೂತಿದ್ದಾರೆ, ಅವರ ಮಗಳನ್ನು ಕೂಡ ನೋಡ್ಬೋದು. ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಬಿಹೈಂಡ್ ಅ ವುಮನ್ ಅಂತ ನಾವು ಹೇಳ್ತೇವೆ. ಅಥವಾ ವೆಲ್ ಬಿಗ್ಯಾನ್ ಈಸ್ ಆಫ್ಟನ್, ಯಾವುದನ್ನು ಚೆನ್ನಾಗಿ ಶುರು ಮಾಡ್ತೀರಾ ಅದು ಅರ್ಧ ಮುಗಿಸಿದಾಗೆ. ಆದರೆ ಇಲ್ಲಿ ಮಕ್ಕಳು, ಅದರಲ್ಲಿ ಕೂಡ ಟೀನೇಜ್ಗೆ ಬರುವಂಥ ಒಂದಷ್ಟು ಮಕ್ಕಳು ಈ ನೃತ್ಯಂ ಶಿವಂ ತಂಡದಲ್ಲಿದ್ದೀರಿ. ದಯವಿಟ್ಟು ಗಮನಿಸಿ, ನಿಮ್ಮ ಪೋಷಕರ, ನಿಮ್ಮ ತಂದೆ ತಾಯಿಯರ ಬೆವರ ಹನಿ, ಕಣ್ಣೀರ ಹನಿ ನಿಮ್ಮ ಜೊತೆ ಇದೆ. ನೀವು ಚೆನ್ನಾಗಾಗಬೇಕು. ನಮಗೆ ಬಾಲ್ಯದಲ್ಲಿ ಅಂಥ ಅವಕಾಶಗಳು ಸರ್, ನನಗೀಗ ಅನ್ನಿಸ್ತದೆ ನಮಗೆ ಕೂಡ ಆ ಸಮಯದಲ್ಲಿ ಒಳ್ಳೆ ಅವಕಾಶಗಳು ಆಗೇನಿತ್ತು ಅಂತ ಹೇಳಿದರೆ ಒಡ್ಡೆ ಕಲ್ಪೋಟು ಡಿಸ್ಟಿಂಕ್ಷನ್ ಬರೋಡು ಅಂತೆ. ಹಿಂದಿನ ಕಾಲದಿಂದ ಇದೆಲ್ಲ ಬಂದಿರುವಂಥದ್ದು. ಮತ್ತೆ ಸರಿಯಾದ ಗುರುಗಳು ಸಿಗಲಿಲ್ಲ, ಹೋಗುವಂಥ ದಾರಿ. ಈಗ ರೋಹಿತ್ ಅಂತ ಒಳ್ಳೊಳ್ಳೆ ಗುರುಗಳು ಮತ್ತು ತಾಯಂದಿರು, ಮಕ್ಕಳಲ್ಲೆಲ್ಲ ಕೈ ಮುಗಿದು ಒಂದು ವಿನಂತಿ, ನಿಮ್ಮ ತಂದೆ ತಾಯಿಯರು ನಿಮಗೋಸ್ಕರ ಕಷ್ಟಪಟ್ಟು ದುಡಿತಾರೆ. ಅವರು ಒಂದು ಹೊತ್ತು ಊಟ ಮಾಡದಿದ್ರು ಕೂಡ ನನ್ನ ಮಗ ನನ್ನ ಮಗಳು ಹೊಟ್ಟೆಯಲ್ಲಿ ಏನು ಊಟ ಇಲ್ಲದೆ ಬರಳಬಾರ್ದು, ಒಳ್ಳೆ ಅಂಗಿ ಹಾಕಬೇಕು, ಒಳ್ಳೆ ಡ್ರೆಸ್ ಹಾಕಬೇಕು, ವಾಚ್ ಹಾಕಬೇಕು. ಎಲ್ಲಿ ತನಕ ಮುಟ್ಟಿದಂತ ಹೇಳಿದರೆ ಈಗ ಮೊಬೈಲ್ ಕೊಟ್ಟವರೇ ಒಳ್ಳೆ ಅಪ್ಪ ಅಮ್ಮ ಅಂತೇಳಿ ಮುಗಿಸುವಂಥ ಕಾಲಘಟ್ಟದಲ್ಲಿ ನಾವೆಲ್ಲ ಇದ್ದೇವೆ. ಆದರೆ ಇದರ ಅನಾಹುತಗಳು ಏನಾಗ್ತದೆ ಎಂಬುದನ್ನು ತಿಳಿದುಕೊಂಡು, ನಿಮಗೆ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಭಾಳಷ್ಟು ನಿಮ್ಮ ಪ್ರತಿಭೆಗಳಿಗೆ ಅವಕಾಶ ಇದೆ. ನೀವು ಇವತ್ತು ಒಬ್ಬ ಒಳ್ಳೆ ನೃತ್ಯಪಟುವಾಗಿ ಕೇವಲ ನಿಮ್ಮ ಗ್ರಾಮದಲ್ಲಿ ಜಿಲ್ಲೆಯಲ್ಲಿ ಮಾತ್ರ ಅಲ್ಲ, ನೀವು ರಾಜ್ಯ ಮಟ್ಟದಲ್ಲಿ ಪ್ರತಿದಿನ ನೀವು ನೋಡ್ತಾ ಇರ್ತೀರಿ ಜೀ ಕನ್ನಡ, ಅದೆಲ್ಲ ಸರ್ ಹೇಳ್ತಾರೆ ಮುಂದೆ ನಿಮಗೆ. ನಿಮ್ಮಲ್ಲಿ ಒಳ್ಳೆ ಪ್ರತಿಭೆ ಇದ್ದರೆ, ನಿಮ್ಮಲ್ಲಿ ಹಾವಭಾವಗಳ ಜೊತೆ ಆ ತಾಯಿ ಸರಸ್ವತಿ ಮತ್ತು ಶಿವನ ಆಶೀರ್ವಾದ ಇದ್ದರೆ, ನೀವು ಖಂಡಿತ ಮಕ್ಕಳೇ ನಿಮ್ಮ ಕುಟುಂಬಕ್ಕೆ ಬೆಂಗಾವಲಾಗ್ತೀರಿ. ನಿಮ್ಮ ಕುಟುಂಬದ ಅನ್ನದ ಬಟ್ಟಲು ನೀವಾಗ್ತೀರಿ. ಎಷ್ಟೋ ತಾಯಂದಿರನ್ನು ರಾಜ್ಯ ಮಟ್ಟದ ಬೇರೆ ಬೇರೆ ನಮ್ಮ ಜಿಲ್ಲೆಯ ತಾಯಂದಿರ ಜೊತೆ ನಾನು ಇಂಥ ಕಾರ್ಯಕ್ರಮಗಳಲ್ಲಿ ಹೋಗುವಾಗ ಒಂದಷ್ಟು ತಾಯಂದಿರು ಹೇಳ್ತಾರೆ, ಅಕ್ಕ ಭಾರಿ ಕಷ್ಟ ಹೊಡಿತ್ತ, ಇನ್ನು ಆ ಬಾಲೇನು ಬಂಗ ಬತ್ತದು ಒಂಜಿ ಡ್ಯಾನ್ಸ್ ಡ ಜಿಮ್ನಾಸ್ಟಿಕ್ ಡ ಮಂತಿನ ಹಿಡ್ದಾದ್ರ ಇನ್ನು ಆ ಬಾಲ್ ಹಿಡ್ದು ಎಂಕ್ಲನ ಜೀವನ ಪೋಂದುಂಡು ಅಂತೇಳಿ. ಇಂಥ ಒಂದು ಗೌರವವನ್ನು ನೀವು ಮಕ್ಕಳು, ನೃತ್ಯಂ ಶಿವಂ ಡ್ಯಾನ್ಸ್ ಅಕಾಡೆಮಿಯ ಮಕ್ಕಳು ಹೇಗಿರ್ಬೇಕಂತ ಹೇಳಿದರೆ, ಮುಂದಿನ ವಾರ್ಷಿಕಕ್ಕೆ ಬರುವಾಗ ರಾಜ್ಯ ಮಟ್ಟದಲ್ಲಿ ರೋಹಿತ್ ಅವರ ಮಕ್ಕಳು ಮಿಂಚ್ತಾ ಇದ್ದಾರೆ, ರಾಷ್ಟ್ರ ಮಟ್ಟದಲ್ಲಿ ಗೌರವವನ್ನು ಪಡೀತಾ ಇದ್ದಾರೆ ಎಂಬ ಒಂದು ಒಳ್ಳೆ ಹೆಸರು ಕೀರ್ತಿ ಈ ತಂಡಕ್ಕೆ ಬರಲಿ. ಸದಾ ಪ್ರೀತಿ ಇಟ್ಟು ತಾಯಂದಿರು ಮಾತೃದೇವೋಭವಾಗಿ ಈ ನೃತ್ಯಂ ಶಿವಂ ತಂಡಕ್ಕೆ ಸದಾ ಬೆನ್ನೆಲುಬಾಗಿ ನಿಮ್ಮ ಮಕ್ಕಳಿಗೆ ಎಲ್ಲ ಸ್ಥಳ ಸಾನ್ನಿಧ್ಯದ ಎಲ್ಲ ಧರ್ಮದ ದೈವದೇವರುಗಳ ಆಶೀರ್ವಾದ ಇರಲಿ. ಮುಂದೆ ಹೊಸ ಹೊಸ ನೃತ್ಯ ಆಯಾಮಗಳೊಂದಿಗೆ ನಿಮ್ಮ ಸಂಸ್ಥೆ ಉಜ್ವಲವಾಗಿ ಬೆಳೆಯಲಿ ಅಂತ ಹೇಳ್ತಾ ಎಲ್ರಿಗೂ ಕೂಡ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಪ್ರತಿಯಾದ ಮುಖ್ಯ ಅಪ್ಪನ ಬಂದ ಬಾರಿ ಪುರ್ಲುಡು ಪನ್ನಂಚಿತ ಧನಲಕ್ಷ್ಮಿ ಮೇಡಮ್ ಇರಾಗ ಉಡಾದಿನ ಸಲ್ಮೇಲೆ ಸಂದೆ ತಮ್ಮಂತಂದಲ್ಲ ಅಂಚನೆ ಈ ನೃತ್ಯ ತಂಡದ ಒಂಜಿ ಯೂನಿಫಾರ್ಮ್ ಅಂದ ಪನೋಲೆ ಅವು ಇನಿತಾದ ಪೊರ್ತುಗು ಹೊಸ ಕ್ಲಾಸ್ದ ಒಟ್ಟಿಗೆ ಹೊಸತಾದೆ ಒಂಜಿ ಲಾಂಚ್ ಮನ್ಪುನ ಒಂಜಿ ಕಾರ್ಯಕ್ರಮ ಉಂಡು. ದಯಮಂತದ ಆಯನ ವೇದಿಕೆ ಮೆತ್ತಕ್ಕಂಥದ್ದು ವೇದಿಕೆ ಪುನಂಚಿತ್ನ ಗಣ್ಯರು ಒಟ್ಟಿಗೆ ಸೇರಿದ ಆ ಹೊಸತ ಯೂನಿಫಾರ್ಮ್ನ ಲಾಂಚ್ ಮಲ್ಪಡು ಬಂದ ಭಿನ್ನಯನ ಮಂತೊಂದುಲ್ಲ. ಯೂನಿಫಾರ್ಮ್ನ ಲಾಂಚ್ ಮಂತಿನ ಚಿತ್ನ ವೇದಿಕೆ ಗಣ್ಯರಿಗೆ ಸಲ್ಮೇಲೆ ಸಂದೇತ ಮಂತೊಂದು ನನ್ನ ದುಮ್ಮಗು ನಮ್ಮೊಟ್ಟಿಗೆ ಪುನಃ ಚಿತ್ನ
ಓಷನ್ ಕಿಡ್ಸ್ ನೆತ್ತ ಕೊರಿಯೋಗ್ರಾಫರ್ ಅಂಚನೆ ಪ್ರಮೋದ್ ಡಾನ್ಸ್ ಸ್ಟುಡಿಯೋ ನೆತ್ತ ಕೊರಿಯೋಗ್ರಾಫರ್ ಆಯ್ನ ಚಿತ್ತ ಪ್ರಮೋದ್ ಅಲ್ವ ಸರ್ ದಯಮಂತದ ಈ ಕಾರ್ಯಕ್ರಮದ ಬಗ್ಗೆ ದೊಡ್ಡ ಪಾತ್ರ ಬಂದು ಭಿನ್ನ ಮತ್ತೊಂದಲ್ಲ ಬೊಕ ವೇದಿಕೆ ಗಣ್ಯರಿಗೆ ಪೂರ ನಮಸ್ಕಾರ. ಸೊ ರೋಹಿತ್ ಸರ್, ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಈ ಒಂಜಿ ನೃತ್ಯಂ ಶಿವಂ ಸಂಸ್ಥೆಗೆ ಎಂಕ್ಲೆ ಏನೊಂಜಿ ಆದ ಗೆಸ್ಟ್ ಆದ ಆಯ್ತ ಮಿತ್ತು ಕೂಡ ಎಂಕ್ ಸನ್ಮಾನ ಮಲ್ತದು ಅವಳ ನವರಸ ನಾಯಕನೊಟ್ಟಿಗೆ ಏನೊಂಜಿ ಮರೆಪ್ಪರ ಅವಂದಿನ ದಿನ ಪಂಡ ನಾನು ಮಸ್ತ್ ಅರ್ನ ಫ್ಯಾನ್. ಸೊ ಅರ್ನೊಟ್ಟಿಗೆ ಅಂಕೊಂಜಿ ಅವಕಾಶ ಕೊಡಲಿಕ್ಕೆ ಮಸ್ತ್ ಧನ್ಯವಾದ ಇರೇಗ. ಸೊ ಡಾನ್ಸ್ದ ಬಗ್ಗೆ ಪಾತೆಂಡ ಡಾನ್ಸ್ ನಮ್ಮಕ್ ಜೋಕ್ಲಿಗೆ ಎಪ್ಪಲ ಮಸ್ತ್ ಹೆಲ್ಪ್ ಆಪುಂಡು ಫ್ಯೂಚರ್ಡ್. ಇರೇಗ ಡಾನ್ಸ್ ಮಸ್ತ್ ಕಾನ್ಫಿಡೆನ್ಸ್ ಕೊಟ್ಪುಂಡು ಲೈಫ್ಡ್. ಇನಿ ಕಾಂಪಿಟೇಷನ್ ಸೋತರ ವಿನ್ನಾಪಿನ ಅವು ಬಕ್ಕದ ವಿಷಯ. ಇರೇಗ ಇಡೀ ವಿಶ್ವನ ತಿರ್ಗವನಂಚಿಂತ ಕೆಪಾಸಿಟಿ ಇರೇಗ ಡಾನ್ಸ್ ಉಂಡು. ದಾಯ ಪಂಡ ಯಾನೈಕ್ ಒಂಜಿ ಖುದ್ದು ಉದಾಹರಣೆ ಯಾನೊಂಜಿ ಮುಲ್ಪನೆ ಕಿಟ್ಟಲ್ ಮೆಮೋರಿಯಲ್ ಒಂಜಿ ಸ್ಕೂಲುಡು ಇನ್ನ ಒಂಜಿ ಕನ್ನಡ ಮೀಡಿಯಂ ಸ್ಕೂಲ್ಡು ಕಲ್ತಿನ ವಿದ್ಯಾರ್ಥಿಯಾನ. ಸೊ ಡಾನ್ಸ್ ಪಂಡ ಎಂಕ್ ಭಯಂಕರ ಕಾನ್ಫಿಡೆನ್ಸ್ ಕಮ್ಮಿ ಲೈಫ್ಡ್. ಎಂಕ್ ಧೈರ್ಯನೇ ಇಜ್ಜಿ ಅವಳ ಎಂಕ್ ಕಾಲೇಜ್ ಪುನಗ ಪೂರ ಕಾಂಪಿಟೇಷನ್ಗೆ ಪೋನ ಏನು ಡಿಗ್ರಿ ಪೂರ ಎಲೋಷಿಯಸ್ ಮಲ್ತೀನಿ. ಸೊ ಅಪ್ಪಗ ಅದಾದ ಮಲ ಹೈ ಕಾಲೇಜ್ ಇಂಜಿನಿಯರಿಂಗ್ಸ್ ಮೆಡಿಕಲ್ ಸ್ಟೂಡೆಂಟ್ ನಾಲ್ಕು ಪುರ ಬಂದಾಗ ಎಂಕ್ಲೆ ಪುರ ಸ್ಪೆಷಲಿ ಲ್ಯಾಂಗ್ವೇಜ್ ಇಮೇಟ್ ಇಂಗ್ಲೀಷ್ಲ ಸರಿ ಬರ್ಪುಜಿ ಹಿಂದಿಲ ಬರ್ಪುಜಿ ದಾಲ ಆಲ್ಮೋಸ್ಟ್ ತುಳುಟ ಅಡ್ಜಸ್ಟ್ ಮಲ್ಪೋಡ ಅವಡಿತ್ತೇನೆ. ಸೊ ಕಾನ್ಫಿಡೆನ್ಸ್ ಭಾರಿ ಕಮ್ಮಿ ಆಂಡ್ ಎಂಕ್ಲೆಗ್ ಕಾನ್ಫಿಡೆನ್ಸ್ ಕೊರ್ದು ಆಲ್ಮೋಸ್ಟ್ ಒಂಜಿ 15 ಕಂಟ್ರಿ ಬೊಕ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಪನ್ಪಿನ ಅಂತ 3 ಲಕ್ಷ ಕಂಟೆಸ್ಟೆಂಟ್ ಇತ್ತಿನ ಅಂಚಿಂದ ಒಂಜಿ ರಿಯಾಲಿಟಿ ಶೋಸ್ಡು ಏನು ಫಸ್ಟ್ ರನ್ನರ್ ಅಪ್ ಬತ್ತದು ಇತ್ತ ಪೂರ ಹೆಚ್ಚಿನ ಕಂಟ್ರೀಸ್ಗೆ ಏನು ಆ್ಯಸ್ ದುಬೈದ ಫೆರಾರಿ ವರ್ಲ್ಡ್ ಅವಾರ್ಡ್ ಬೊಕ ನಮ್ಮ ಬಾಲಿವುಡ್ ಹಡ್ಡಾಸ್ ಅವಾರ್ಡ್ ಈ ಶೋಸು ಪೂರ ಇಂಟರ್ನ್ಯಾಷನಲ್ ಶೋಸ್ಗೆ ಏನು ಕೊರಿಯೋಗ್ರಫಿ ಮಲ್ಪರ ಪೋಪೆ ಅಂಚೆನೆ ಕಲರ್ಸ್ದ ಹಿಂದಿ ಚಾನಲ್ ಐಟಿತ್ತಿನ ಮೇಯ್ನ್ ಮಲಮಲ್ಲ ಸೀರಿಯಲ್ಸ್ ಅವಾರ್ಡ್ ವಿಷ್ಣು ದಶಾವತಾರ ಅವಾರ್ಡ್ ಐದು ಬೊಕ್ಕ ಜೈ ಜನನಿ ಮಹಾದುರ್ಗ ಅವಾರ್ಡ್ ಸೌತ್ ದಕ್ಲೆಗ್ ಮಸ್ತ್ ಇಂಪಾರ್ಟೆನ್ಸ್ ಕೊರ್ಪೇರು ಬೊಕ್ಕ ಆಲ್ ಓವರ್ ಇಂಡಿಯಾ ಯಾನ್ ಕೇನಂದಿನ ಪುದರ್ ಕೆಲವು ಚಿರಾಪುಂಜಿ ಪುರ ಎಂಕ್ಲು ಹಿಸ್ಟ್ರಿಡ್ ಓದೊಂದಿತ್ತೀನಿ. ಚಿರಾಪುಂಜಿ ಅವಾರ್ಡ್ ಅಯೋಧ್ಯ ಅಂದು ಪುರ ಕೇನಂದಿನ ಎಂಕ್ಲು ಹಿಸ್ಟ್ರಿಡ್ ಕೇನೊಂದಿತ್ತೀನಿ. ಆ ಪ್ಲೇಸ್ಗೆ ಪೂರ ಪೋದು ಅಲ್ಪ ಎಂಕ್ ಕೊರಿಯೋಗ್ರಫಿ ಮಲ್ಪೇರ ಒಂಜಿ ಅವಕಾಶ ತಿಕ್ಕಿನಿ ಈ ಡಾನ್ಸ್ದಾದೆ. ಸೊ ಇನ್ನಿದು ಎನ್ನದಾದ ಒಂಜಿ ಪರಿಚಯ ಏನು ಜನಕ್ಲಿಗೊಂಡು ಅವು ಡಾನ್ಸ್ ಇರ್ದಿದೆ. ಸೊ ಡಾನ್ಸ್ ನಿಖಲ್ ಪ್ರೊಫೆಷ್ನಲಿ ದಾಲ ಚೂಸ್ ಮಲ್ಪದೆ ಬಂಡ ಇತ್ತದ ಜನ್ರೇಷನ್ಗೆ ಮಸ್ತ್ ಆಪ್ಷನ್ಸ್ ಉಂಡು. ಡಾಕ್ಟರ್ ಅವಳಿ MBBS ಅವಳಿ ಮೆಡಿಕಲ್ದ ಕೆಲವುದ ಇರೇಗ ಆಪ್ಷನ್ಸ್ ಉಂಡು. ಆಂಡ್ ಡಾನ್ಸ್ಲ ಇತ್ತು ಒಂಜಿ ಆಪ್ಷನ್ಸ್ ದಾಯಪಂಡ ಡಾನ್ಸ್ಲ ಕೆರಿಯರ್ ಆದದೆ ತೊನಲ್ಲಿ ಲೈಫ್ ಇತ್ತು. ತುಳು ಇಂಡಸ್ಟ್ರಿ, ಕನ್ನಡ ಇಂಡಸ್ಟ್ರಿ, ಬಾಲಿವುಡ್ ಡಾನ್ಸ್ ಶೋಸ್ ಏತ್ ರಿಯಾಲಿಟಿ ಶೋಸು ಕೊರಿಯೋಗ್ರಾಫರ್ಸ್ ನಕ್ಲೆ ಆತ್ ಬಿಸಿ ಪೇರ್. ಸೊ ಎಲ್ಲ ಎಣ್ಣೆ వచ్చి ಡಾನ್ಸ್ ಆ್ಯಸ್ ಅ ಪ್ರೊಫೆಷ್ನಲಿ ಕೊರಿಯೋಗ್ರಫಿ ದೆತಂದ್ರೆ ಆಪುಜಿಂದ ಅವಳ ಮಸ್ತ್ ಮಲ್ಲ ನಿಕ್ಲೇನು ಬೆಳೆಸೋಣ ದಾಯಪಂಡ ಯಾನು ಡಬಲ್ ಗ್ರಾಜುಯೇಟ್ MA ಆದ ಎಕನಾಮಿಕ್ಸ್ ಒಂಜಿ 2 years ಯಾನ್ ಟೀಚ್ ಮಲ್ತೊಂದಿತ್ತೆ. ಆ್ಯಂಡ್ ಅಲ್ಲಿ ಬೊಕ್ಕ ಅದೇ ಇಮಿಡಿಯೇಟ್ ನನ್ನ ಟೇಸ್ಟ್ ಚೇಂಜ್ ಆದ ಯಾನ್ ಡಾನ್ಸ್ನ ಆ್ಯಸ್ ಅ ಪ್ರೊಫೆಷ್ನಲಿ ಫಸ್ಟ್ ಒಂಜಿ 2 ವರ್ಷ ಇಂಕ್ ಕಷ್ಟ ಆಂಡ್ ಬೊಕ್ಕ ಆಡು ಇನಿ ಮುಟ್ಟಲ್ಲ ಯಾನ್ ಒಂಜಿ ಡಾನ್ಸ್ ಏನನ್ನು ಬಿಡ್ತು ಬಾರ್ದಿಜಿ. ಸೊ ಅವು ಭಾರಿ ಇಷ್ಟ ಎಂಕ್ ಡಾನ್ಸ್ ಬಂದ. ಆ್ಯಂಡ್ ರೋಹಿತ್ ಸರ್ನ ಬಗ್ಗೆ ಪನ್ನೋಡಂಡ ಪ್ರತಿಯೊಂಜಿ ಎನ್ನ ಯಾನಿ ಓಲ್ಪುರ ಜಡ್ಜ್ ಆದಪ್ಪ ರಿಯಾಲಿಟಿ ಶೋಸ್ ಅಲ್ಪ ಉಪ್ಪೇರು ಭಾರಿ ಎಡ್ಡೆಡ್ಡೆ ಪೊಸತ್ ಆರೊಂಜಿ ಡಾನ್ಸ್ ಮಮ್ಮಿ ಡಾನ್ಸ್ ಒಂಜಿ ದಶಾವತಾರ ಮಲ್ತಿತ್ತೇರು ಭಾರಿ ಇತ್ತಲ್ಲ ಎಂಕ್ಲ ಕಣ್ಣ ಎದುರು ಬರ್ಪಣ ಆ ಪರ್ಫಾರ್ಮೆನ್ಸ್ ಪೂರ ಸ್ಟೈಲ್ನ ಮಲ್ಪೇರು ಆರು ಅವು ಇತ್ತ ನಿಕ್ಲ ಎದುರೇ ತುಯರ್ ಆರ್ ಕ್ಲಾಸಿಕಲ್ ಸ್ಟೈಲ್ ಭರತನಾಟ್ಯದ ಬೊಕ್ಕ ಕಥಕ್ ಮಿಕ್ಸ್ಡ್ ಒಂಜಿ ಶಿವನ ಸ್ಟಾರ್ಟ್ ಮಲ್ತದ ಇದು ಬೊಕ್ಕ ವೆಸ್ಟರ್ನ್ ಎಲ್ಲ ಮಲ್ತಲ್ಲ ಎಂಕ್ಲೆಗ್ ಪೂರ ಈತ ಆಪ್ಷನ್ಸ್ ಇರ್ತದೆ. ಎಂಕ್ಲೆಗ್ 7ನೇ ಕ್ಲಾಸ್ ಮುಟ್ಟ ಮುಂಜಾನೆಂದು ಕುಂಬಾರಣ್ಣ ಐನೇ ಕಲ್ಪ ಹೊಂದಿತ್ತೇರು ಯಾನು ಈ ಕುಂಬಾರಣ್ಣ ಪಾಪ 7ನೇ ಕ್ಲಾಸ್ ಮುಂದೊಂದು ಇತ್ತದ ತುಲೆ ಜೋಕ್ಲಿಗೆ ಏತ್ ಆಪ್ಷನ್ಸ್ ಉಂಡು ಡಾನ್ಸ್ ಏತ್ ನಂಬರ್ಸ್ ಉಂಡು ಡಾನ್ಸ್ ಏತ್ ಸ್ಟೈಲ್ಸ್ ಉಂಡು. ಕಂಟೆಂಪ್ರರಿ ಪೂರ ಎಂಕ್ಲೆಗ್ ರೀಸೆಂಟ್ ಅದು ಗೊತ್ತಾಯ್ತು ಕಂಟೆಂಪ್ರರಿ ಹಿಪ್ ಹಾಪ್ ಬಾಲಿವುಡ್ ಈತಂದು ಅದನ್ನ ಕಲ್ಪನೆ ಮಲ್ತೊಂದಿಲ್ಲ. ಅಂಡ ಎನ್ನ ಬೇಸ್ ಭರತನಾಟ್ಯ ಯಾನ ಯಂಗೆಸ್ಟ್ ವಿದ್ವತ್ ಮಲ್ತದೆ ಯಾನ ಆಲ್ಮೋಸ್ಟ್ ಒಂಜಿ 15 ವರ್ಷ ಭರತನಾಟ್ಯ ಕಲಿತೆ. ಅದು ಬೊಕ್ಕ ಯಾನ್ ಕಥಕ್ ನಮಕ್ ಕುಡ್ಲಡ್ ಕಥಕ್ ದಯಪಂಡ ನಮಕ್ ನಾರ್ತ್ ಇಂಡಿಯಾ ಪೋಡು. ಸೊ ಯಾನ್ ಇಂಡಿಯಾಸ್ ಗಾಟ್ ಟ್ಯಾಲೆಂಟ್ ಪುನಗ ಬಿರ್ಜು ಮಹಾರಾಜ್ನ ಒಂಜಿ ಸ್ಟೂಡೆಂಟ್ ದೇವಶೀಶ್ ಬಂದು
ಅರ್ಧ ಯಾನೊಂಜಿ 7 years ಕಥಕ್ ಜೈಪುರ್ ಬೊಕ ಬನಾರಸ್ ಗರಾನ ಕಲ್ತೆ ಬೊಕ ಯಾನ್ ಆನ್ಲೈನ್ ಕಲ್ಪರೆ ಎಂಕ್ ಇಂದು ಅಂದೆ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ಪೂರೆ ರೆಗ್ಲ. ಸೊ ಡಾನ್ಸ್ ನಿಕ್ಲು ಕಲ್ತಾಡ ಡೆಫಿನೆಟ್ಲಿ ನಿಕ್ಲೇನ ಕೈ ಬಿಡ್ಪುಜಿ ಅಂಚೆನೆ ಮ್ಯಾಮ್ ಪಂಡ್ಯರು ಸ್ಟೂಡೆಂಟ್ ಜೋಕುಲ್ ಪೂರ ಡಾನ್ಸ್ ಕಲ್ತದ ಮಸ್ತ್ ಕಾನ್ಫಿಡೆನ್ಸ್ ಉಂಡು. ಅಂಚೆನೆ ಮಮ್ಮಿ ನಕ್ಲೆಗ್ಲಿ ಎಂಕ್ಲು ಒಂಜಿ ಎಡ್ಡ ವೇದಿಕ ಒದಗಿಸ್ತದ. ಡಾನ್ಸ್ ಮಮ್ಮಿ ಸೀಸನ್ 8 ಬರೊಂದುಂಡು. ಒಂಜಿ 5 ಮಮ್ಮಿ ಅಂಡಲ್ ಮುಲ್ಪರ್ದು ಬರೋಡು ಬರ್ಪುಜಾರ ರಡ್ಡುಲ್ಯಾರ ಓಕೆ ರಡ್ಡಿ ಅವರು ಹೋಯ್ತಾರೆ ದಯಪಂಡ ಡಾನ್ಸ್ ಮಮ್ಮಿ ಡಾನ್ಸ್ ಸೀಸನ್ ಹೆಣ್ಮಗ ಲಾಸ್ಟ್ ಇಯರ್ ಓ ಮೂಜಿಲ್ಲೇರು ಓಕೆ ಮೂಜಿ ಜನಕ್ಕೆ ಬೆತ್ತ ಟೈಮಿಂಗ್ ಕೊಡ್ದು ಮಲ್ಪ ದಯವನ್ನ ಕಾಂಟ್ರವರ್ಸಿ ಹಾಪುಂಡು. ಅಮ್ಮಗೆ ಜಾಸ್ತಿ ಕಲ್ಪ ಈ ಅಮ್ಮಗೆ ಕಡಿಮೆ ಕಲ್ಪ ಇಂದ ಅವಳು ಹೆಂಗ್ ಬರ್ ತೂತ ಆಯ್ಕ. ಸೊ ಮಮ್ಮಿ ನಕ್ಲು ಜೋಕ್ಲು ಪಪ್ಪನಕ್ಲು ಪ್ಲೀಸ್ ಒಂಜಿ ಕೊರಿಯೋಗ್ರಾಫರ್ಗೆ ಸಪೋರ್ಟ್ ಮಲ್ತಂಡ ಡೆಫಿನೆಟ್ಲಿ ಆರ್ ನ್ಯಾಷನಲ್ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ಗಳ ರೀಚ್ ಆಯ್ಯಾರ. ಅದು ಡೆಫಿನೆಟ್ಲಿ ಸಾಧ್ಯ. ದಯಪಂಡ ಅದನ್ನ ಸ್ಟೈಲ್ ಅದನ್ನ ಪೇಷನ್ಸ್ ಅದು ಡಾನ್ಸ್ಗೆ ಒಂಜಿ ಏತು ಇಂಪಾರ್ಟೆನ್ಸ್ ಕೊಡ್ಪೇರ್ಪಂಡ. ಕಾಸ್ಟ್ಯೂಮ್ ಪೂರ ಕೇರಳದ್ದು ಪೂರ ಪತ್ತೊಂಬರ್ಪೆ ಯಾನೂರ ರೋಹಿತ್ರಕ್ಕೇನು ಈತು ಶೋಕ್ನ ಕಾಸ್ಟ್ಯೂಮ್ ಉಂಡು ಸರ್ ಯಾನೆ ಕೇರಳದ ಕಲ್ಪ ಆನೆ ಕಾನ್ಯಂಗಾಡಿದ ಕಲ್ಪ ಅಲ್ಲಿ ತಂದು ಬರ್ತೀನಿ. ಸೊ ಆತು ಒಂಜಿ ಡಿಟೇಲಿ ವರ್ಕ್ ಪ್ರತಿ ಒಂಜಿ ಕಾಸ್ಟ್ಯೂಮ್ಸ್ ಬರ್ತಂಡ ಎನ್ನ ಪ್ರೊಫೆಷ್ನಲ್ ಕಾಸ್ಟ್ಯೂಮ್ಸ್ ಕೆಲವು ಎನ್ನ ಚಾನಲ್ಗೆ ಝೀತ ಏನು ರೆಗ್ಯುಲರ್ ಝೀ ಕುಟುಂಬ ಮಲ್ತೊಂದುಪ್ಪೆ. ಸೊ ಆಯ್ತು ರೆಗ್ಯುಲರ್ ಶೋಸ್ ಆ ಕಾಸ್ಟ್ಯೂಮ್ ಏನು ಕೊಡ್ಪುಜಿ ಏರಿಲ್ಲ ಉಲಾಯ್ದಿದುಪ್ಪೆ. ರೋಹಿತ್ ಸರ್ ಇನ್ನೊಂದು ಅವು ಒಂಜಿ ಕಾಸ್ಟ್ಯೂಮ್ ಒಂಜಿ ಹೆಂಗೆ ಬೋರ್ಡ್ ಇತ್ತು ನಾನೇ ಫುಲ್ ಕೊನೆ ರೋಹಿತ್ ಬಲ ಎಲ್ಲ ಅಂತ ಬಂದು. ಸೊ ಆಲ್ಮೋಸ್ಟ್ ಎನ್ನ ಕಾಸ್ಟ್ಯೂಮ್ಸ್ ಸೊ ಎನ್ನ ಕಾಸ್ಟ್ಯೂಮ್ದ ಶಾಪ್ದೆಲ್ಲ ಮಾರ್ಕೆಟಿಂಗ್ ಮಲ್ತೊಂದಿಲ್ಲ. ಸೊ ಕಾಸ್ಟ್ಯೂಮ್ಸ್ ಬೋರ್ಡ್ ರೋಹಿತ್ ಸರ್ದವನಲ್ಲಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್. ನೃತ್ಯಂ ಶಿವ ಅಂತ ತಂಡಾಗ ಎಡ್ಡ ಬೆಳೆಯಾಡು ಅವೇ ನಟರಾಜ ಶಿವೆ 7 ರೀತಿದ ತಾಂಡವ ಮಲ್ಪೆಗೆ ಸಪ್ತ ತಾಂಡವ ಪನ್ಪೇರು ಆ ಸಪ್ತ ತಾಂಡವಲ್ಲ ಇದಾಗ ಒದಗಾಡು. ಸೊ ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಒಂಜಿ ಪಟ್ಟೊಂದೇಕ ಇರಗ ಉಡಲ್ದಿನ ಸುಲ್ಮಿನ ಸದತ ಮಂತೊಂದಲ್ಲ ನಡಪಂದ ಭಿನ್ನಾಯನ ಮಂತೊಂದಲ್ಲ ಮೂಲು ಸೇರ್ದಿನ ಗಣ್ಯ ವ್ಯಕ್ತಿಲು ಬೊಕ್ಕ ಮೂಲು ಸೇರ್ದಿನ ಪೇರೆಂಟ್ಸ್ ಬೊಕ್ಕ ಜೋಕ್ಲೆ ಪೂರ ಯಾನ ಒಂಜಿ ನಮಸ್ಕಾರ ಹಾಕೊಂದು ಇನಿ ದಿನ ಸಂಕ್ರಮಣ. ಈ ಸಂಕ್ರಮಣದಾನಿ ನಿತ್ಯಂ ಶಿವಂ ತಂಡದ ಬೊಲ್ಪುನು ಬೊತ್ತಾದ ಇನಿ ಉದ್ಘಾಟನೆ ನಮ್ಮ ರೋಹಿತೇರು ಬೊಕ್ಕ ತಂಡ ನಮ್ಮ ಧನಲಕ್ಷ್ಮಕ್ಕ ಬೊಕ್ಕ ಭೋಜಣ್ಣ ಬೊಕ್ಕ ಗಣ್ಯಾತಿ ವ್ಯಕ್ತಿ ಪೂರೆತ್ತೇರು ಉತಿಪೆನ ಬಿಟ್ಟು ಈ ಒಂಜಿ ದಿನಟ್ ಎಡ್ಡೆ ಬೆಳಗಾದ ಸಮೃದ್ಧಿ ಅವಾರ್ಡ್ ಪಂಡದು ಯಾನೊಂಜಿ ಆಶಿಸುವೆ. ಪಿರೊಂಜಿ ಈ ಪಾತೆರ ಪೂರ ಮೂಲಿತಿನಕ್ಲು ಪೂರ ಪಾತೆರ್ದು ಆತಂಡು ಯಾನೊಂಜಿ ಪೇರೆಂಟ್ಸ್ ಅದೊಂಜಿ ರಡ್ಡು ಪಾತೆರುವೆ ದಯಪಂಡ ಯಾನೊಂಜಿ ಬಾಳದ ಪೇರೆಂಟ್ ಅದೊಂಜಿ ಪಾತೆರುವೆ ಜೋಕ್ಲೆಗ್ ಕಲ್ಪುನ ಜೊತೆಗೆ ಇಂಚಿಂತ ನೃತ್ಯ ಅವಾರ್ಡ್ ಇಂಚಿನ ಒಂಜಿ ಸ್ಪೋರ್ಟ್ಸ್ ಅವಾರ್ಡ್ ಐತೊಟ್ಟಿಗೆ ಕೊರ್ಲೆ ಅಪ್ಪಗ ಆ ಜೋಕ್ಲೆಗ್ ಆ ಬರ್ಡನ್ ಕಮ್ಮಿ ಆಪುಂಡು. ಇತ್ತ ಧನಲಕ್ಷ್ಮಕ್ಕ ಬನ್ಲಕ್ಕನೆ ಜೋಕುಲು ಅಕ್ಕಲ್ನ ಇಂಚಿನ ಸ್ಟೇಜ್ ಬಂದು ಗೊತ್ತಾಪುಜಿ ಆ ಬರ್ಡನ್ ಕಮ್ಮಿ ಆವಡು ಬಂಡ ಪಿರೊಂಜಿ ಒಂಜೊಂಜಿ ಅಂತ ಬಂಡು ಅಕ್ಲಿ ದಾದ ಇಂಟ್ರೆಸ್ಟ್ ಉಂಡು ಐತ ಮಿತ್ತೆ ಅಕ್ಲಿಗೆ ಒಂಜಿ ಇಂದು ಕೊರೋಡು ಆಪುಂಡು ಅಂಚ ಅದು ಆ ಜೋಕ್ಲೆಗೆ ಇಂಚಿನ ಇಂಟ್ರೆಸ್ಟ್ ಉಂಡ ಐತ ಮಿತ್ತೊಂಜಿ ಇಂದು ಕೊರ್ದು ಅಕ್ಕನ ಕಲೆಗೆ ಒಂಜಿ ಅಭಿಮಾನ ಕೊರ್ಲೆ ಅಂಚನೆ ಬಂದು ಇತ್ತ ರೋಹಿತೇರು ಎಡ್ಡೊಂಜಿ ನೃತ್ಯಪಟ್ಟು ಆ ಜನ ಎಡ್ಡ ಕೊರಿಯೋಗ್ರಾಫರ್ಲ ಇತ್ತ ಎದ್ದ ವೇದಿಕೆಲ ಜೋಕ್ಲೆಗುಂಡು ಆಯ್ನಾತ್ ಜನಕ್ಕೆ ಸೇರ್ಸಾಲೆ ಮೂಲೊಂಜಿ ಡ್ಯಾನ್ಸ್ ಕ್ಲಾಸ್ ಆತಂಡು ಪೇರೆಂಟ್ಸ್ ಪೂರ ಉಲ್ಲಾರು ನಿಕ್ಲ ಫ್ರೆಂಡ್ಸ್ ನಕ್ಲೆ ಪನ್ಲೆ ನಿಕ್ಲ ಇತ್ತಿನಕ್ಲೆ ಪನ್ಲೆ ಪ್ರಚಾರ ಮಂತ್ಲೆ ಇದು ದಾಯ ಮಂತೊಂದು ಮೀಡಿಯಾ ಪೂರ ಇತ್ತೆ ಪೂರ ದಾಯ ಮಂತೊಂದು ಪ್ರಚಾರ ಮಂತ್ಲೆ ಮೂಲ ಜೋಕ್ಲಿನ ಸೇರ್ಸಾಲೆ ಇಂದೊಂಜಿ ಮಲ್ಲ ಸಂಸ್ಥೆ ಅವಾರ್ಡ್ ಬಂಡದ ಏನು ಆಶಿಸೋದು ಏನು ರಟ್ಟು ಪಾತ್ರೆನ ಮುಗಿವೆ. ಧನ್ಯವಾದಗಳು. ನಟರಾಜ್ ಸರ್ ಇರಗಲ ಉಡಲ್ ದಿನ ಸನ್ಮೇಣ ಸಂದತ ಮಂತೊಂದಲ್ಲ ಪ್ರತಿ ಒಂಜಿಗೆ ಬೇಲೆಲ್ಲ ಬರಿಕದಿಯದ ನಮ್ಮ ಲೆಪ್ಪಗೂ ಕೊಡ್ದು ಈ ಪುರೋಗ್ರ ಕಾರ್ಯಕ್ರಮಕ್ಕೆ ಬೈದರೆ ಮೇರೆಗ ಉಡಲ್ ದಿನ ಸನ್ಮೇಣ ಸಂದತ ಮಂತೊಂದಲ್ಲ ಸರ್. ಮಾಜಿ ಸದಸ್ಯರಾಯನ ಚಿತ್ತ ಅಂಚನೆ ರಾಣಿ ಅಬ್ಬಕ್ಕ ಅಧ್ಯಯನ ಪೀಠ ವಿಶ್ವವಿದ್ಯಾನಿಲಯದ ಸದಸ್ಯರಾಯನ ಚಿತ್ತ ಧನಲಕ್ಷ್ಮಿ ಮೇಡಮ್ ನಮ್ಮೊಟ್ಟಿಗಲ್ಲಿರು ಮೇರೆಗಲ ಉಡಲ್ ದಿನ ಸನ್ಮೇಣ ಸಂದತ ಮಂತೊಂದಲ್ಲ ಅಂಚನೆ ಮೇರೆಗ ನಮ್ಮ ಋತು ಶಿವಂದ ಪರವನಂದಲ್ಲ ಅಂಚನೆ ನಮ್ಮೊಟ್ಟಿಗೆ ಪುನಚಿತ್ನ ಕೊಡಜಿದ್ದೀನಿ ಕರಾವಳಿ ಕರ್ನಾಟಕ ಡಾನ್ಸ್ ಸೀನಿಯರ್ ರಿಜಿಸ್ಟರ್ ನೇತ ಅಧ್ಯಕ್ಷರಾದ ಚಿತ್ನ ಲಕ್ಷ್ಮೀ ಶೆಟ್ಟಿ ಮೆರೆಗಲ ಉಡಲ ದಿಂಜಿನ ಸುಲ್ಮೆನ ಸಂದೇತ ಮಂತೊಂದಿಲ್ಲ ಮೆರೆಗ ನೆನಪಿನ ಕಾಣಿಕೆಯನ್ನು ಕುರಿತು ಗೌರವ ಸಮರ್ಪಣೆ ಮಲ್ಪಡು ಬಂದು ಭಿನ್ನಾಯನ ಮಂತೊಂದಿಲ್ಲ ಮೇಗಸ್ ಮೆರೆಗ ವೆಲಂಕನಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ
ಬೆಂಜಮಿನ್ ಮೇಗಸ್ ಮೇರೆಗ ಈ ಕಾರ್ಯಕ್ರಮಕ್ಕೆ ಉಡಲ್ದಿನ ಸೋಮನ ಸಂದರ್ಭ ಬಂದಲ್ಲ ಅಂಚನೆ ಮೇರೆಗಲ ನೆನಪಿನ ಕಾಣಿಕೆಯನ್ನು ಕೊಡ್ದು ಗೌರವ ಸಮರ್ಪಣೆ ಮಲ್ಪಡ್ಕೊಂಡು ಭಿನ್ನಾಯನ ಮಂತಂದಲ್ಲ ಅಂಚನೆ ನಮ್ಮೊಟ್ಟಿಗೆ ಒಪ್ಪನ ಚಿತ್ನಾರು ಮಹಾಮಾರಿಯಮ್ಮ ದೇವಸ್ಥಾನ ತೊಕ್ಕೊಟ್ಟು ನೆತ್ತ ಅಧ್ಯಕ್ಷರಾಯನ ಚಿತ್ತನ ನಟರಾಜ್ ಮೇರೆಗಲ ಉಡಲ್ದಿನ ಸೋಮನ ಸಂದರ್ಭ ಬಂದಲ್ಲ ಮೇರೆಗಲ ನೆನಪಿನ ಕಾರ್ಯಕ್ರಮ ಕೊಡ್ದು ಗೌರವ ಸಮರ್ಪಣೆ ಮಲ್ಪಡ್ಕೊಂಡು ಭಿನ್ನಾಯನ ಮಂತಂದಲ್ಲ ಅಂಚನೆ ರೂವಾರಿ ಗೀತಕ್ಕಲ್ಲ ನಮ್ಮೊಟ್ಟಿಗಲ್ಲರು ಮೇರೆಗಲ ನೆನಪಿನ ಕಾಣಿಕೆಯನ್ನು ಕೊಡ್ದು ಗೌರವ ಸಮರ್ಪಣೆ ಮಲ್ಪಡ್ಕೊಂಡು ಭಿನ್ನಾಯನ ಮಂತಂದಲ್ಲ ಲೆಪ್ಪಗೂ ಕೊರ್ದ ವೈದ್ಯನ ಚಿತ್ತ ಮಾತ ಭಿನ್ನರೆಗಳ ಒಟ್ಟುಗು ತೋಲು ತೊರ್ಲಕಂಠದ ಲೇಸಿಗೆ ಅಂಚನೆ ನಮ್ಮೊಟ್ಟಿಗೆ ಮಾಧ್ಯಮ ಮಿತ್ರದ ಹಬ್ಬಕ್ಕ ನೆತ್ತ ಮಾಧ್ಯಮ ಮಿತ್ರರ ದಯಮಂತದ್ದು ಬರೋ ವೇದಿಕೆ ಮೇತು ಬರ್ತದೆ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಲ್ಪಡ್ಕೊಂಡಕ್ಕೆ ಅಂದಲ್ಲ ಇವೆಲ್ಲ ವೇದಿಕೆಗೆ ಬರಲು